ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇತ್ತೀಚಿನ ಕೆಲವು ದಿನಗಳಲ್ಲಿ ಇಡೀ ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣ ಎಲ್ಲ ಕಡೆಗಳಲ್ಲೂ ನೋಡ್ತಾ ಹೋದರೆ ರಾಜಕೀಯ ಡೊಂಬರಾಟಗಳು ನಡೀತಾ ಇದೆ. ಅದರಲ್ಲೂ ಕೂಡ ರಾಜ್ಯ ಸರ್ಕಾರದಲ್ಲಂತೂ ರಾಜಕೀಯ ಕಿತ್ತಾಟಗಳು, ಹೊಡೆದಾಟಗಳು ಎಲ್ಲವೂ ಕೂಡ ನಡೀತಾ ಇದೆ. 6-7 ತಿಂಗಳಾದರೂ ಕೂಡ ಅಧಿಕಾರಕ್ಕೆ ಬಂದು ಇದರಿಗೂ ಕೂಡ ಯಾರೂ ಒಂದು ಸುಖ ನಿದ್ರೆಯನ್ನು ಮಾಡ್ತಾ ಇಲ್ಲ. ರಾಜಕಾರಣಿಗಳು ಅಷ್ಟೇ, ಅದೇ ರೀತಿಯಲ್ಲಿ ಜನಸಾಮಾನ್ಯರು ಅಷ್ಟೇ ಜ್ವಲಂತ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ರಾಜಕಾರಣಿಗಳ ಮುಂದೆ ಹೋದರೂ ಕೂಡ ಅವರದ್ದೇ ಆದಂಥ ಒಂದು ಸ್ವಹಿತಾಸಕ್ತಿಗೋಸ್ಕರ ಅಧಿಕಾರವನ್ನು ಮಾಡ್ತಾ ಇದ್ದಾರೇನೋ ಅಂತಕ್ಕಂಥ ಅದೆಷ್ಟೋ ಪ್ರಶ್ನೆಗಳು ಈಗಾಗಲೇ ಜನರ ಮುಂದಿದೆ. ಅವರು ಕೂಡ 2019 ಲೋಕಸಭಾ ಚುನಾವಣೆಗಾಗಿ ಕಾಯ್ತಾ ಇದ್ದಾರೆ. ನಾವು ಯಾರನ್ನು ಆರಿಸಬಾರ್ದು ಅಂತಕ್ಕಂಥ ವಿಚಾರವಾಗಿ ಕೂಡ ಅವರು ಗಹನವಾದಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. BJP ಬೆಸ್ಟೋ ಅಥವಾ ಕಾಂಗ್ರೆಸ್ ಬೆಸ್ಟೋ ಅಥವಾ ಇನ್ನುಳಿದ ಒಂದು ಪ್ರಾದೇಶಿಕ ಪಕ್ಷಗಳ ಒಗ್ಗೂಡಿಕೆಯಾದಂಥ ತೃತೀಯ ರಂಗ ಬೆಸ್ಟೋ, ಇದೆಲ್ಲದರ ವಿಚಾರವಾಗಿ ಕೂಡ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಅದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀರಿ. ಕಾರಣಗಳೇನು ಅಂತಂದರೆ ಲೋಕಸಮರ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಆಗಮಿಸೋದ್ರಿಂದ ಇದು ಚರ್ಚೆ ಒಂದು ಅನಿವಾರ್ಯತೆ ಆಗಿರುವಂಥ ಒಂದು ಅಂಶವಾಗಿದೆ. ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬಂದರೆ ಸಮ್ಮಿಶ್ರ ಸರ್ಕಾರದ ಈ ಒಂದು ನಡೆನುಡಿಗಳು ಮುಂದಿನ ಒಂದು ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ಗೆ ಇದು ನುಂಗಲಾರದ ಒಂದು ತುತ್ತಾಗಿ ಪರಿಣಮಿಸುತ್ತೋ ಈ ಒಂದು ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥ ವಿಚಾರವಾಗಿ ಕೂಡ ಇವತ್ತಿನ ದಿನ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನನ್ನ ಜೊತೆ ಸಮರ್ಥ ರಾಜಕೀಯ ವಿಶ್ಲೇಷಕರು ಇದ್ದಾರೆ. ಕೊಕ್ಕರ್ಣಿ ಸುರೇಂದ್ರನಾಥ ಶೆಟ್ಟರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ. ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಒಂದು ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ರಾಷ್ಟ್ರ ರಾಜಕಾರಣದ ವಿಚಾರದಲ್ಲಾಗಿರ್ಬೋದು ಅಥವಾ ರಾಜಕೀಯ ಅಂದರೆ ರಾಜ್ಯ ರಾಜಕಾರಣದ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಒಂದು ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನೀವು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಸುರೇಂದ್ರನಾಥ್ ಶೆಟ್ಟರೆ, ಸರಿ ಕೇಳಿ. ಈ ಒಂದು ರಾಜ್ಯ ಸರ್ಕಾರ ಒಂದು ಅಸ್ತಿತ್ವಕ್ಕೆ ಬಂದು 6-7 ತಿಂಗಳಾಯಿತು. ಅಧಿಕಾರಕ್ಕೆ ಬಂದರೂ ಕೂಡ ಯಾರಿಗೂ ಕೂಡ ಒಂಥರ ಸುಖ ನಿದ್ರೆ ಇಲ್ಲ ಅಂತ ಹೇಳ್ಬೋದು, ಜನರಿಗಾಗಿರ್ಬೋದು. ಅದೇ ರೀತಿಯಲ್ಲಿ ರಾಜಕಾರಣಿಗಳಂತೂ ಪ್ರತಿನಿತ್ಯ ನಿದ್ರೆಯೇ ಇಲ್ಲ. ಒಂದಲ್ಲ ಒಂದು ಹಂತದಲ್ಲಿ ನಾವು ಅಧಿಕಾರವನ್ನು ಪಡಿಬೇಕು, ಸ್ವಹಿತಾಸಕ್ತಿಗೋಸ್ಕರ ಅಧಿಕಾರವನ್ನು ನಡೆಸಬೇಕು ಅಂತಕ್ಕಂಥ ವಿಚಾರದಲ್ಲೇ ಚರ್ಚೆಗಳಾಗ್ತಾ ಇದೆಯಾ ಅಂತ. ಖಂಡಿತ ನೀವು ಒಳ್ಳೆ ಪ್ರಶ್ನೆ ಎತ್ತಿದ್ರೆ. ಯಾಕೆ ಕೇಳಿದರೆ ಇದಾಗಲೇ ಚುನಾವಣೆ ಆಗಿ ಕರ್ನಾಟಕದಲ್ಲಿ 2018ಕ್ಕೆ ಚುನಾವಣೆ ಆಗಿ 6-7 ತಿಂಗಳು ಕಳೆದಿದೆ. ಎಲ್ಲೋ ಒಂದು ರೀತಿಯ ಸಮ್ಮಿಶ್ರ ಸರ್ಕಾರವು ನಾವೇ ಮಾಡಿದ್ದು, ಮತ್ತೆ ನಾವೇ ಕೊಟ್ಟ ಸಮ್ಮಿಶ್ರ ಸರ್ಕಾರ ಬರುವಾಗ ನಮಗೊಂದು ಹೋಪ್ಸ್ ಇತ್ತು. ನಾವೆಲ್ಲ ಸೆಕ್ಯುಲರು ಒಟ್ಟಾಗಿ ಕೆಲಸ ಮಾಡ್ತಾರೆ, ನಮ್ಮ ಹಿತಾಸಕ್ತಿ ಕಾಪಾಡ್ತಾರೆ ಅನ್ನುವ ಒಂದು ಒಳ್ಳೆಯ ಆಕಾಂಕ್ಷೆಯಿಂದ ನಾವು ಸರ್ಕಾರವನ್ನು ಫಾರ್ಮ್ ಮಾಡಿದ್ದೇವೆ. ಆದರೆ ಈಗ 6-7 ತಿಂಗಳ ನಂತರದಲ್ಲಿ ನಿಂತು ಹಿಂದೆ ನೋಡಿದಾಗ ನನಗನ್ನಿಸುತ್ತೆ ಎಲ್ಲೋ ಒಂದು ರೀತಿಯ ನೀವು ಇದ್ದಾಗಲೇ ಹೇಳಿದಾಗೆ ಜನರಿಗೂ ಸುಖ ನಿದ್ರೆ ಇಲ್ಲ, ಸರ್ಕಾರದ 2 ಪಕ್ಷಗಳಿಗೂ ಸುಖ ನಿದ್ರೆ ಇಲ್ಲ, ವಿರೋಧ ಪಕ್ಷದವರಿಗೂ ಕೂಡ ಸುಖ ನಿದ್ರೆ ಇಲ್ಲದ ಒಂದು ವಾತಾವರಣ ಕರ್ನಾಟಕ ನಿರ್ಮಿತ ಆಗಿದೆ. ಯಾಕೆ ಕೇಳಿ ಇದೊಂದು ದೊಡ್ಡ ದುರಂತ ಅಂತ ಅನಿಸುತ್ತೆ. ಯಾಕೆ ಕೇಳಿದರೆ ಕರ್ನಾಟಕದ ಒಂದು ಸಮ್ಮಿಶ್ರ ಸರ್ಕಾರ ಇತಿಹಾಸವನ್ನು ತೆಗೆದುಕೊಂಡಾಗ ಕೂಡ ಎಲ್ಲ ಕರ್ನಾಟಕದಲ್ಲಿ ಇದಾಗಿ ಬಂದಂಥ ಎಲ್ಲ ಸಮ್ಮಿಶ್ರ ಸರ್ಕಾರಗಳೇನಿದೆ ಅವೆಲ್ಲವೂ ಕೂಡ ವೈಫಲ್ಯ ಆಗಿದೆ, ಸಫಲ ಆಗಿಲ್ಲ ಅನ್ನೋದು ಒಂದು ದೃಷ್ಟಾಂತ ನಮ್ಮ ಮುಂದೆ ಇದೆ. ನಿಮ್ಗೆ ಗೊತ್ತಿದೆ 2020 ಪ್ರೋಗ್ರಾಮ್ ಹಿಂದೆ ಅಥವಾ ಅದರ ಹಿಂದೆ ಕಾಂಗ್ರೆಸ್ ಮತ್ತು JDS ಸರ್ಕಾರ ಮಾಡಿದ್ದು, ಅನಂತರದಲ್ಲಿ ಯಡಿಯೂರಪ್ಪ ಕುಮಾರಸ್ವಾಮಿ ಮಾಡಿದ್ದು, ಮತ್ತೆ ಈಗ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಹೆಲ್ಪ್ ಮಾಡಿ ಸಹಕರಿಸಿದ್ದು, ಇದೆಲ್ಲ ನೋಡಿದರೆ ಖಂಡಿತವಾಗಿ ಕರ್ನಾಟಕದ ಮಟ್ಟಿಗೆ ಸಮ್ಮಿಶ್ರ ಸರ್ಕಾರ ಯಶಸ್ವಿ ಆಗುವುದರ ಇಲ್ಲ ಅನ್ನುವುದಕ್ಕೆ ಇದು ಒಳ್ಳೆ ಒಂದು ಉದಾಹರಣೆ ಆಗುತ್ತೆ. ನೀವು ಹೇಳಿದರೆ ಯಾಕೆ ಕೇಳಿದ್ರೆ ಜನ ನಿರೀಕ್ಷೆ ಮಾಡೋದು ಏನು ಕೇಳಿದರೆ ಒಂದು ಅಟ್ಲೀಸ್ಟ್ ಒಂದು ಸರ್ಕಾರ ಬಂದದ ಮೇಲಾದರೂ ನಮಗೆ ಬೇಕಾಗುವಂಥ ಕೆಲವು ಕಾರ್ಯಗಳನ್ನು ಮಾಡಬೇಕಿತ್ತು, ಅದು ಕೂಡ ಆಗಲಿಲ್ಲ. ಎಲ್ಲಿವರೆಗೆ ಬಂದಿದೆ ದುಸ್ಥಿತಿ ಅಂತ ಹೇಳಿದರೆ ಈಗ ಬಜೆಟ್ ಬರಬೇಕಿತ್ತಲ್ಲ, ಬಜೆಟ್ ಮಾಡಬೇಕು, ಒಳ್ಳೆಯ ಮನಸ್ಸಿನಿಂದ ಬಜೆಟ್ ಮಾಡಬೇಕು. ಬಜೆಟ್ ಮಂಡಿಸಲಿಕ್ಕೆ ಒಂದು ರೀತಿ ಹೆದರಿಕೆ ವಾತಾವರಣ ಇದೆ ಯಾರಿಗೆ, ಆಡಳಿತಾರೂಢ ಪಕ್ಷಕ್ಕೆ. ಎಲ್ಲೋ ನಮಗೆ ಬಹುಮತ ಸಿಗ್ತದೋ ಇಲ್ವೋ, ಅಥವಾ ಆ ಪಕ್ಷವನ್ನು ಹಿತಾಸಕ್ತಿಯನ್ನು ಕಡೆಗಣಿಸ್ತೇವೋ ಅಥವಾ ನಮ್ಮ ಹಿತಾಸಕ್ತಿ, ಈ ರೀತಿಯ ಒಂದು ಗೊಂದಲದಲ್ಲಿ ಖಂಡಿತ ಇದೆ. ನೀವು ಹೇಳಿದಾಗೆ ಹಲವಾರು ಕಾರ್ಯಗಳು ಇವತ್ತು ಆಗಬೇಕಿತ್ತು. ರೈತರು ಬೊಬ್ಬೆ ಹೊಡಿತಾ ಇದ್ದಾರೆ, ಶಿಕ್ಷಕರು ಬೊಬ್ಬೆ ಹೊಡಿತಿದ್ದಾರೆ, ವಿದ್ಯಾರ್ಥಿಗಳು ಬೊಬ್ಬೆ ಹೊಡಿತಾ ಇದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಬೇಡಿಕೆ ಮುಂದಿಡ್ತಾರೆ. ಒಂದು ಮಹಿಳೆ ಕೂಡ ತನ್ನ ಮುಖ್ಯಮಂತ್ರಿ ಹತ್ರ ಹೋಗ್ಲಿಕ್ಕೆ ನೋಡ್ತಾರೆ ಅಥವಾ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ಕೇಳ್ತಾರೆ. ಯಾರಿಗೂ ಕೂಡ ಸಮಾನ ಮನಸ್ಸಿನಲ್ಲಿ ಅವರು ಸ್ವೀಕರಿಸುವ ಸ್ಥಿತಿಯಲ್ಲಿಲ್ಲ. ಅಂದ್ರೆ ಎಲ್ಲರಿಗೂ ಅವರ ಹಿತಾಸಕ್ತಿ ಏನಿದೆ, ಅವರ ಕುರ್ಚಿ ಏನಿದೆ, ಅವರ ಪಕ್ಷ ಏನಿದೆ, ಇದೇ ಪ್ರಾಮುಖ್ಯ ಆಗ್ತಾ ಇದೆ ಅನ್ನುವಾಗ ಯಾರಿಗೆ ಸುಖ ನಿದ್ರೆ ಬರ್ಲಿಕ್ಕೆ ಸಾಧ್ಯ ಹೇಳಿ ಶ್ರೀನಾಥ್? ಖಂಡಿತ ನಾನಲ್ಲ, ಜನಸಾಮಾನ್ಯರು ಕೂಡ ಇವತ್ತು ಮಾತಾಡಬೇಕಾದಂತ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಅದೇ ಕರಾವಳಿಯಲ್ಲಿ ಮೀನುಗಾರಿಕೆ ಖಂಡಿತ ನೀವು ಹೇಳ್ತೀವಿ. ಕರ್ನಾಟಕ ಕರಾವಳಿ ಅಂದಾಗ ನಿಮ್ಗೆ ಅನಿಸಬಹುದು, ಪಾಪ ಇತ್ತೀಚೆಗೆ ಏನು ಕರಾವಳಿ ಮೀನುಗಾರಿಕೆ ಹೋದಂತ 7 ಜನ ಇರಲಿಲ್ಲ, ಎಲ್ಲಿ ಹೋದ್ರಂತ ಯಾರಿಗೂ ಗೊತ್ತಿಲ್ಲ. ಯಾವ ರೀತಿ ಸರ್ಕಾರ ಕೂಡ ಸರಿಯಾದ ಉತ್ತರ ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಅಲ್ವಾ, ನೀವು ಮರಳು ಸಮಸ್ಯೆ ಜೀವಂತವಾಗಿದೆ, ನಡೀತಾ ಇದೆ. ಒಂದು ರೀತಿಯಲ್ಲಿ ಮಾತ್ರ ಅಲ್ಲ, ಇನ್ನು ನೋಡಿ ಸ್ಥಳೀಯ ಸರ್ಕಾರಗಳು ಬಂದಿದ್ದಾವೆ, ನಗರಸಭೆ ಅಂತ ಹೇಳ್ತೀರಿ ಅಥವಾ ಕೆಲವು ಪಂಚಾಯತ್ಗೂ ಬಂದಿದೆ, ಅವುಗಳಿಗೆ ಅಧಿಕಾರನೇ ಬರಲಿಲ್ಲ, ಅದು ಕೂಡ ಕೋರ್ಟ್ನಲ್ಲಿದೆ. ಚುನಾವಣೆ 5-6 ತಿಂಗಳಾಯ್ತಾಗಿ ನಗರಸಭೆ ಇನ್ನೂ ಅಸ್ತಿತ್ವಕ್ಕೆ ಬರಲಿಲ್ಲ. ಆದ್ರೆ ಯಾಕೆ ಸ್ಥಳೀಯ ಸರ್ಕಾರ ಬರಬೇಕಿತ್ತು? ಎಲ್ಲ ಸಮಸ್ಯೆಗಳು ಇವತ್ತು ಜಲವಂತವಾಗಿದೆ. ಖಂಡಿತವಾಗಿ ಸುಖ ನಿದ್ರೆ ಯಾರಿಗೂ ಇಲ್ಲ.
ಅದೇ ಅಭಿವೃದ್ಧಿ ಆಗ್ಬೇಕಿತ್ತು, ಆಗ್ತಾ ಇಲ್ಲ. ಎಲ್ಲವೂ ಕೂಡ ಒಂದು ರೆಸಾರ್ಟ್ ರಾಜಕಾರಣದತ್ತ ಹೊರಳ್ತಾ ಇದೆ ಅಂತ. ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಆಪರೇಷನ್ ಕಮಲ ಆಗಿರ್ಬೋದು, ಅಥವಾ ಅದಕ್ಕೆ ಆಪರೇಷನ್ ಮಾಡುವಂತ ಒಂದು ವಿಚಾರ ಆಗಿರ್ಬೋದು, ಒಟ್ಟಾರೆಯಲ್ಲಿ ರೆಸಾರ್ಟ್ ರಾಜಕಾರಣ ಇಡೀ ಕರ್ನಾಟಕವನ್ನ ಕಿತ್ತು ತಿಂತಾ ಇದೆ. ಖಂಡಿತ. ಹಾಗಾದ್ರೆ ಈ ಒಂದು ರೆಸಾರ್ಟ್ ರಹಸ್ಯ ಏನು ಅಂತ? ರೆಸಾರ್ಟ್ ರಹಸ್ಯ ಅಂತ ಹೇಳಿದ್ರೆ ಇದು ಹೊಸತೇನು ರಹಸ್ಯ ಅಲ್ಲ. ಹಿಂದಿನಿಂದಲೂ ಕೂಡ JDS ಮಾಡಿತ್ತು, BJP ಮಾಡಿತ್ತು, ಕಾಂಗ್ರೆಸ್ ಮಾಡ್ತಾ ಇದೆ, ಮಾಡಿದೆ ಅಲ್ವಾ, ಹಲವಾರು ಸಂದರ್ಭಗಳಲ್ಲಿ ಮಾಡಿದೆ. ಇನ್ನು ರೆಸಾರ್ಟ್ ರಾಜ್ಯಕ್ಕೆ ಬಂದದ್ದು ಯಾಕೆ ಕೇಳಿದ್ರೆ ಒಂದು ಅಧಿಕಾರ ಉಳಿಸ್ಕೊಳ್ಳೋ ದೃಷ್ಟಿಯಿಂದ. ಯಾಕೆ ಕೇಳಿದ್ರೆ ಪ್ರತಿಯೊಂದು ಒಂದೊಂದು ಹೇಳ್ತಾರೆ ರೆಸಾರ್ಟ್ ರಾಜ್ಯಕ್ಕೆ ಯಾಕೆ ಬಂದು ಕೇಳಿದ್ರೆ, ಉದಾಹರಣೆಗೆ ನಾವು ಒಂದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಆ ಪಕ್ಷದವರಿಗೆ ಅವರ MLA ಗಳ ಮೇಲೆ ನಂಬಿಕೆ ಇಲ್ಲ ಅಷ್ಟೇ, ಮತ್ತೇನಲ್ಲ ಆಯ್ತಾ. ಒಂದು ಸಿದ್ಧಾಂತಗಳು ಇಲ್ಲ ಪಕ್ಷಗಳಿಗೆ, ಇವತ್ತು ಸಿದ್ಧಾಂತ ಇಲ್ಲ. ಯಾರು ಯಾವ ಅಧಿಕಾರ ಕೊಟ್ಟರು, ಹಣ ಕೊಟ್ಟರೆ ಆ ಕಡೆ ಓಡುವಂತ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಇದ್ದಾರೆ. ಇವತ್ತು ಹಣ ಚೆಲ್ಲಿದರೆ ನಾನು ಗೆದ್ದು ಬರ್ತೇನೆ ಅನ್ನುವ ಮನಸ್ಥಿತಿಯಲ್ಲಿ ಇದ್ದಾರೆ. ಹಿಂದೆ ಹಾಗೆ ಇರಲಿಲ್ಲ. ಪ್ರತಿಯೊಬ್ಬ ಗೆದ್ದ MLA ಇರ್ಬೋದು, MP ಇರ್ಬೋದು, ಅವನೊಂದು ಪಕ್ಷದ ಸಿದ್ಧಾಂತಗಳು ಅಂಟ್ಕೊಳ್ತಿದ್ದ, ಜನರ ಹಿತಾಸಕ್ತಿಗೆ ಬದ್ಧನಾಗ್ತಾ ಇದ್ದ. ಈಗ ಹಾಗಲ್ಲ, ನಾವು ಹಾಳಾಗಿದೆ. ನಾನು ಬರೀ ರಾಜಕಾರಣಿ ದೂಡ್ತಾ ಇಲ್ಲ, ಮತದಾರರ ನಾವು ವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಕೇಳಿದ್ರೆ ಇವ್ರು ಹಣ ಕೊಟ್ರೆ ಅಥವಾ ಜಾತಿ ತೋರಿಸಿದ್ರೆ, ಧರ್ಮ ತೋರಿಸಿದ್ರೆ ನಾವು ಮತ ಹಾಕ್ತೇವಲ್ಲ. ಅದಕ್ಕೋಸ್ಕರ ಇದನ್ನೇ ಅವರು ಏನ್ ಮಾಡ್ತಾ ಇದ್ದಾರೆ, ಹಿಡ್ಕೊಂಡು ಬಲವಾದ ಅಸ್ತ್ರವನ್ನು ಇಟ್ಕೊಂಡು ರೆಸಾರ್ಟ್ ರಾಜಕೀಯ, ಹಣ ತಗೊಳ್ಳುವಂತಹದ್ದು, ಅಧಿಕಾರಕ್ಕಾಗಿ ಹಿಂದೆ ಹೋಗುವಂತಹದ್ದು, ಈ ರೀತಿಯ ಒಂದು ರೆಸಾರ್ಟ್ ರಾಜಕೀಯ ಹುಟ್ಟುಕೊಳ್ಳಿಕ್ಕೆ ನಾವೇ ಕಾರಣ. ಯಾಕೆ ಕೇಳಿದ್ರೆ ಮುಖ್ಯವಾಗಿ ಈ ಮತದಾರರೇ ಕಾರಣ ಆಗ್ತಾರೆ. ಯಾಕೆ ಒಂದು ವೇಳೆ ನಾವು ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದ್ರೆ, ಸಿದ್ಧಾಂತಗಳು ನೋಡಿ ಹಾಕಿದ್ರೆ, ಅವರ ಸಾಧನೆಗಳನ್ನು ನಾವು ಹಾಕಿದ್ರೆ ಖಂಡಿತವಾಗಿ ರೆಸಾರ್ಟ್ ರಾಜಕೀಯ ಆಗ್ತಾ ಇರಲಿಲ್ಲ. ಇವತ್ತು ಏನಾಗ್ತಿದೆ ಕೇಳಿದ್ರೆ, ಈ ಒಂದು ಅಧಿಕಾರ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಇದೆಲ್ಲ ಬೇಡದಾದಂತ ರೆಸಾರ್ಟ್ ರಾಜಕೀಯ ನಡೀತಾ ಇದೆ. ಎಸ್, ನೀವು ಹೇಳಿದ್ರಿ ಸ್ವಹಿತಾಸಕ್ತಿ, ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಆಡಳಿತದಿಂದ ಆ ಒಂದು ಪಟ್ಟಭದ್ರ ಹಿತಾಸಕ್ತಿ, ನಾವು ಪಟ್ಟವನ್ನು ಉಳಿಸ್ಕೊಳ್ಬೇಕು, ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮಹತ್ತರವಾದಂಥ ಒಂದು ಅಭಿಲಾಷೆಯಿಂದ ಜನರ ಒಂದು ಆಸೆ ಆಕಾಂಕ್ಷೆಗಳನ್ನ, ಅವರ ಒಂದು ಆಶಾಭಾವನೆಗಳನ್ನ ಅಥವಾ ಮಾಡಬೇಕಾದಂಥ ಒಂದು ಅಭಿವೃದ್ಧಿಗಳನ್ನ ಬಲಿ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ನೀವು ಹೇಳ್ತೀರಿ ರೆಸಾರ್ಟ್ ರಾಜಕೀಯದ ಏನಾಗಿದೆ, ಪ್ರತಿದಿನ ಪ್ರತಿನಿತ್ಯ ನಾವು ನೋಡ್ತೇವೆ. 4 ಜನ ಆಚೆ ಹೋಗ್ತಾರೆ, 4 ಜನ ಈಚೆ ಬರ್ತಾರೆ. ಅವ್ರು ಆ ಕಡೆ ಹೋದ್ರು, ಅವ್ರು ಮಹಾರಾಷ್ಟ್ರಕ್ಕೆ ಹೋದ್ರು, ಇವರು ಗೋವಾಕ್ಕೆ ಹೋದ್ರು. ಇದೇ ಆಯ್ತು, ಏನಿಲ್ಲ. ಜನಪ್ರತಿನಿಧಿ ಎಲ್ಲಿರ್ಬೇಕು? ಮೊನ್ನೆ ಒಬ್ಬರು ಚೆನ್ನಾಗಿ ಹೇಳಿದ್ರು. ಯಾಕೆ ಕೇಳಿದ್ರೆ, ಒಂದು ವೇಳೆ ಕೆಂಗಲ್ ಹನುಮಂತಯ್ಯ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ರೆಸಾರ್ಟ್ ಸೌಧ ಮಾಡಬಹುದಿತ್ತಂತ. ಇದು ವಿಧಾನಸೌಧ ಅಲ್ಲ, ನಮ್ಮ ವಿಧಾನಸೌಧವನ್ನೇ ರೆಸಾರ್ಟ್ ಸೌಧ ಮಾಡಿದ್ರೆ ಅಟ್ಲೀಸ್ಟ್ ಇಲ್ಲಾದ್ರೂ ಕೂತ್ಕೊಳ್ತಿದ್ರಲ್ಲ ಅಂತ. ಅಂದ್ರೆ ಅಷ್ಟು ಮಟ್ಟಿಗೆ ಒಂದು ಸಂಸದೀಯ ವ್ಯವಸ್ಥೆ ಬಗ್ಗೆ ಒಂದು ಬೇಡವಾದ ಒಂದು ವಾತಾವರಣ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಅದರ ಅವನತಿಗೆ ಇವರು ಕಾರಣ ಆಗ್ತಾ ಇದ್ದಾರೆ. ಜನ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ. ಕರ್ನಾಟಕ ಮಟ್ಟಿಗೆ ಹೇಳ್ತೇನೆ, ಸಂಸದೀಯ ವ್ಯವಸ್ಥೆಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ ಈ ರೆಸಾರ್ಟ್ ರಾಜಕೀಯದಿಂದ. ಅದೇ ಜನರನ್ನ ಪರಿಬೇಕಾದಂಥ ಒಬ್ಬ ಆಡಳಿತಾರೂಢ ಸಚಿವರು, ಶಾಸಕರಾಗಬೇಕಾದಂಥವ್ರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರೆ ಹೊಡೆದಾಟಗಳನ್ನು ಮಾಡ್ತಕ್ಕಂಥದ್ದು, ಮಾರಾಮಾರಿಯನ್ನು ಮಾಡ್ತಕ್ಕಂಥದ್ದು. ಆನಂದ್ ಸಿಂಗ್ ಅವ್ರನ್ನ ನೋಡಿರ್ಬೋದು. ಇನ್ನು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಮೊನ್ನೆ ದಿನ ಬಾರಿ ಒಂದು ಟ್ರೋಲ್ಗೆ ಒಳಗಾಗಿದ್ರು. ನಾವು ಒಂದು ಸೀರೆಯನ್ನು ಎಳೆದಿರುವಂಥದ್ದು ಅಥವಾ ಇನ್ಯಾವುದೋ ಒಂದು ವಿಚಾರವಾಗಿ. ಮತ್ತು ಅದೇ ರೀತಿ ಕುಮಾರಸ್ವಾಮಿ ಅವರು ಅಷ್ಟೇ ರೈತರ ಒಂದು ಕಷ್ಟವನ್ನು ಹೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಬಾರಿ ಒಂದು ವಿರುದ್ಧವಾಗಿ ಮಾತಾಡಿದಂಥ ಒಂದು ಘಟನೆಗಳು. ಇದನ್ನೆಲ್ಲ ನೋಡಿದಾಗ ಹಾಗಾದರೆ ರಾಜಕಾರಣಿಗಳಿಗೂ ಕೂಡ ಜನರ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಕ್ಕಂಥ ಯಾವುದೇ ಒಂದು ಮನಸ್ಥಿತಿಗಳಿಲ್ವಾ ಅಂತ? ಖಂಡಿತ. ಇವತ್ತಿನ ಸ್ಥಿತಿ ನೋಡಿದ್ರೆ ಹಾಗೆ ಅನಿಸ್ತದೆ. ಇದು ಒಂದು ರೀತಿ ಅವನತಿ ಆಗತ್ತೆ ನಮ್ದು. ಯಾಕೆಂದ್ರೆ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ಇನ್ನಷ್ಟು ಭೀಕರತೆ ಬರ್ತದೆ. ಯಾಕೆಂದ್ರೆ ನೀವು ಹೇಳಿದಾಗ ಇವತ್ತು ಒಬ್ಬ ಮಹಿಳೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಹತ್ರ ಒಬ್ಬ ಇದು MLA ಹತ್ರ ಹೋಗಿ ಹೇಳ್ತಾರೆ, ಅದನ್ನು ಕೇಳುವ ಒಂದು ಸಹನೆ ಅವರ ಹತ್ರ ಇಲ್ಲ ಅಲ್ವಾ? ಅಥವಾ ಶಾಸಕರೇ ಹೊಡೆದಾಡ್ತಾ ಇದ್ದಾರೆ. ಇದು ಅಸಹ್ಯವಾದ ಮಟ್ಟಕ್ಕೆ ನಾವು ತಲುಪ್ತಾ ಇದ್ದೇವೆ. ಅಂದ್ರೆ ಒಂದು ರೀತಿಯಲ್ಲಿ ಬಿಜೆಪಿ ಯಾವಾಗ ಈ ಸರ್ಕಾರ ಬೀಳುತ್ತೆ ಅಂತ ಕಾಯ್ತಕೋದು. ನನಗೆ ಬಿಜೆಪಿ ಹೋಗ್ಲತ್ತಾ ಇಲ್ಲ. ಬಿಜೆಪಿ ಕೂಡ 104 ಗಳಿಸ್ಕೊಂಡಿದೆ. ಯಾವತ್ತು ನಾವು ಅಧಿಕಾರಕ್ಕೆ ಹಿಡಿಯುವುದಂತ ಅವರು ಕೂಡ ಆಕಾಂಕ್ಷಿಗಳೇ. ಇವ್ರನ್ನ ಯಾವತ್ತು ನಾವು ಕ್ಯಾಪ್ಚರ್ ಮಾಡಬಹುದಂತ. ಯಾಕೆ ವಿರೋಧ ಪಕ್ಷ ಆಗಿದ್ದುಕೊಂಡು ವಿರೋಧ ಪಕ್ಷವಾಗಿ ಕುತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅದು ಬಿಟ್ಕೊಂಡು ಇವರು ಕೂಡ ಆಟ ಆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ನಮ್ಗೆ ಯಾವ ಪಕ್ಷ ಮುಖ್ಯ ಅಲ್ಲ. ಕರ್ನಾಟಕ ಜನತೆಗೆ ಬೇಕಾಗಿದ್ದು ಒಂದು ಸುಭದ್ರ ಸರ್ಕಾರ, ಒಳ್ಳೆ 5 ವರ್ಷ ಆಳುವಂತ ಸರ್ಕಾರ ಬೇಕಿತ್ತು. ಈ ವಾತಾವರಣ ಪೂರ್ತಿಯಾಗಿ ಅದು ಆಡಳಿತಾರೂಢ ಪಕ್ಷಗಳಿಂದ ಮತ್ತು ಈ ಒಂದು ವಿರೋಧ ಪಕ್ಷಗಳಿಂದ ಹಾಳಾಗ್ತಾ ಇದೆ. ಇದು ನಾವು ನಿರೀಕ್ಷೆ ಮಾಡುವಂತ ಒಂದು ವ್ಯವಸ್ಥೆ ಅಲ್ಲ ಅಂತ ನಾನು ಕಡಖಂಡಿತವಾಗಿ ಹೇಳ್ತೇನೆ. ಇನ್ನು ಬಿಜೆಪಿ ಅವರು ಅಷ್ಟೇ ಆಪರೇಷನ್ ಕಮಲವನ್ನು ಮಾಡೋದಕ್ಕೆ ಹೊರಟರು. ಹಾಗಾದ್ರೆ ಅವರೊಂದು ಪಕ್ಷಗಳು ಅಥವಾ ಅವ್ರದ್ದೊಂದು ಸಿದ್ಧಾಂತಗಳನ್ನೆಲ್ಲ ಮರೆತು ಅವರು ಆಪರೇಷನ್ ಕಮಲವನ್ನು ಮಾಡೋದಿಕ್ಕೆ ಅಥವಾ ಯಾವುದೋ ಒಂದು ಸರ್ಕಾರವನ್ನು ಉಳಿಸೋದಿಕ್ಕೆ, ಜನರ ಒಂದು ಆಸಕ್ತಿಗಳನ್ನ ಬಲಿ ಕೊಡೋದಿಕ್ಕೆ ಹೊರಟ್ರ ಅಂತ? ಖಂಡಿತ. ಯಾಕೆ ಅವರಿಗೂ ಕೂಡ ಯಾವತ್ತೂ ನಾವು ಅಧಿಕಾರ ಹೊಡೆಯುವುದಂತ. ಯಾಕೆ ಆಲ್ರೆಡಿ ನಾವು ಕೆಲವು ರಾಜ್ಯಗಳನ್ನು ಕಳ್ಕೊಂಡಿದ್ದೇವೆ. ಅಟ್ಲೀಸ್ಟ್ ಇಲ್ಲಾದ್ರೂ ನಾವು ಮಾಡಬಹುದು. 104 ನಮಗೆ ಬಂದಿದೆ. ಆ ಮ್ಯಾಜಿಕ್ ನಂಬರ್ನಲ್ಲಿ ಇದ್ದಾರೆ. ಯಾಕೆ ಹೇಳಿದ್ರೆ ಎಲ್ಲಿ ಅಂದ್ರೆ ಅಲ್ಲಿ ಅಂದ್ರೆ ಯಾಕೆ ಎಲ್ಲಿ ಒಂದು ವೀಕ್ ಪಾಯಿಂಟ್ ಇದೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಅಧಿಕಾರಕ್ಕೆ ಬರ್ಲಿಕ್ಕೆ ಆಗತ್ತೆ ನೋಡ್ತಾ ಇದ್ದಾರೆ. ಇದರಿಂದಾಗಿ ಇಡೀ ವ್ಯವಸ್ಥೆ ಹಾಳಾಗ್ತಾ ಇದೆ. ಇದು ಮಾತ್ರ ಬಿಜೆಪಿ ಮಾತ್ರ ಅಲ್ಲ, ಆ ಕಡೆಯಿಂದಲೂ ಹಾಗೆ. ನೀವು ಹೇಳ್ತೀರಿ ಕಾಂಗ್ರೆಸ್ನೊಳಗೆ 4-5 ಬಣಗಳಿದ್ದಾವೆ. ಕಾಂಗ್ರೆಸ್ ಏನು ಹಿತವಾಗಿ ಮಲಗಲಿಲ್ಲ, ಸುಖವಾಗಿ ಇಲ್ಲ. ಅದರೊಳಗೆ ಸಿದ್ದರಾಮಯ್ಯ ಬಣ ಒಂದಿದೆ, DKC ಬಣ ಒಂದಿದೆ, ಅಥವಾ ಇನ್ನೊಬ್ಬರು ಪಾಟೀಲರ ಬಣ ಒಂದಿದೆ. ಅವರೊಳಗೆ ಭಿನ್ನವಾದ ಅಭಿಪ್ರಾಯಗಳಿದೆ.
ಯಾರು ಪರಮೇಶ್ವರ್ ಬಣ ಇದೆ, ಯಾರು ಮುಖ್ಯಮಂತ್ರಿ ಆಗ್ಬೋದು ಅಂತ ಅವ್ರೊಳಗಿದೆ. ಇವತ್ತಿಗೂ ಕೂಡ ಕಾಂಗ್ರೆಸ್ನವರು ಇವರು ಕುಮಾರಸ್ವಾಮಿ ಏನು ಮುಖ್ಯಮಂತ್ರಿ ಹೋಗ್ತಾ ಇಲ್ಲ. ಅದೇ ರಮೇಶ್ ಜಾರಕಿಹೊಳಿ ಬಣ ಯಾವ ರೀತಿಯಲ್ಲಿ ಒಂದು ಅವಿಶ್ವಾಸವನ್ನ ಅಥವಾ ಇದು ಇನ್ನೇನು ಸರ್ಕಾರ ಉರುಳಿ ಹೋಗುತ್ತೆ ಅನ್ನೋ ಮಟ್ಟಿಗೆ ಕೂಡ ಬೆಳೆಸಿ ನಿಲ್ಸಿದ್ರು ಬಣವನ್ನ. ಖಂಡಿತ. ಯಾಕಂದ್ರೆ ಈ ರೀತಿ, ಯಾಕಂದ್ರೆ ಒಂದು ಮುಖ್ಯಮಂತ್ರಿ ಆಗಿ ನಾವು ಅವ್ರಿಗೆ ಬೆಂಬಲಿಸ್ತಾ ಇರುವಾಗ ನಾವು ಮನಪೂರ್ತಿ ಒಪ್ಕೊಳ್ಬೇಕು ಇವರು ನಮ್ಮ ಮುಖ್ಯಮಂತ್ರಿ ಅಂತ. ಇದಾಗಲ್ಲ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಅವಾಗ ಯಾಕಾಗಬೇಕು? ಮುಜುಗರ ಆಗುದಿಲ್ವಾ? ಒಬ್ಬ ಕುಮಾರಸ್ವಾಮಿ ಅವರಿಗೆ ಮುಜುಗರ ಆಗುದಿಲ್ಲ. ಅದಕ್ಕೆ ಅವರು ನಿನ್ನ ಇವತ್ತು ಹೇಳಿಕೆ ಕೊಟ್ಟರು, ನಾನು ಯಾವಾಗ ಬೇಕಾದ್ರೆ ಬಿಡ್ಲಿಕ್ಕೆ ರೆಡಿ ಇದ್ದೇನಂತ. ಅದರ ಅರ್ಥ ಏನು? ಒಂದು ರೀತಿ ಎಚ್ಚರಿಕೆ ಕೊಟ್ಟರು ಕಾಂಗ್ರೆಸ್ಸಿಗೆ. ಯಾಕೆ ಕೇಳಿದ್ರೆ ಇದೇ ರೀತಿ ಮಾಡಿದ್ರೆ ನಾವು ಖಂಡಿತವಾಗಿ ನಾನು ಸ್ಟೆಪ್ ಡೌನ್ ಆಗ್ತೇನೆ ಅನ್ನುವಂಥದ್ದು. ಈ ರೀತಿ ಒಂದು ಡೊಂಬರಾಟ ಅನ್ನುವಂಥದ್ದು ನೀವು ಹೇಳಿದಾಗೆ ಕರ್ನಾಟಕದಲ್ಲಿ ನಡೀತಾ ಇದೆ. ಇದು ಆಗಬಾರ್ದಂತ ಒಂದು ಸ್ಥಿತಿ ಅಂತ ಹೇಳ್ತೇನೆ. ಅದೇ ನೀವು ಹೇಳಿದ್ರಿ, ಈಗ ಕುಮಾರಸ್ವಾಮಿ ಅವರು ಕೂಡ ನಾನು ಯಾವತ್ತಿದ್ರು ಬೇಕಾದ್ರೆ ಇಳಿತೇನೆ, ಈ ರೀತಿಯಾದಂತ ಒಂದು ಸನ್ನಿವೇಶಗಳು ಎದುರಾದ್ರೆ ನಾನು ಈಗಲೂ ಕೂಡ ಅಧಿಕಾರದಿಂದ ಇಳಿಯೋದಕ್ಕೆ ಸಿದ್ಧ ಅಂತ. ಬಹುಶಃ ಅವ್ರ ಸ್ಥಾನದಲ್ಲಿ ಯಾರೇ ಇದ್ರು ಕೂಡ ಅಂತ ಮಾತುಗಳನ್ನ ಆಡ್ತಿದ್ರ ಅಂತ. ಖಂಡಿತವಾಗಿ. ಯಾಕಂದ್ರೆ ಅವರ ಸ್ಥಾನಕ್ಕೆ ಒಂದು ಕುತ್ತು ಬರ್ತದೆ ಅಂತ ಗೊತ್ತಾದಾಗ ಅವ್ರು ಯಾವತ್ತೂ ಕೂಡ ಇದೇ ರೀತಿ ಮಾತಾಡ್ತಾರಂತ. ಕುಮಾರಸ್ವಾಮಿ ಇರ್ಲಿ, ಬೇರೆ ಯಾರೇ ಇರ್ಲಿ, ಆ ಸ್ಥಾನದಲ್ಲಿ ಮಾತಾಡ್ತಾರ ಅಂತ. ಖಂಡಿತ. ಈಗ ಕುಮಾರಸ್ವಾಮಿ ಅವರು ಮೊದಲಿಂದಲೇ ಕೂಡ ಒಂದು ರೀತಿ ವಿಚಲಿತವಾದ ಮನಸ್ಸಿನಿಂದ ಇದ್ರು, ವಿಚಲಿತವಾದ ಮನಸ್ಸಿನಲ್ಲೇ ಇದ್ರು. ಹಾಗಾಗಿ ಒಂದು ರೀತಿಯಲ್ಲಿ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಅವರು ಮೊದಲಿಂದ ಕೂಡ ಅವ್ರ ಮಾತುಗಳಲ್ಲಿ ತಪ್ತಾ ಇದ್ರು. ಈಗ ಪೂರ್ತಿ ಪುನಃ ಅದು ಹೇಳ್ತಿದ್ದಾರೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿ ಸುಭದ್ರವಾದ ಒಂದು ಆಡಳಿತ ಕೊಡಬೇಕಾದ್ರೆ ಮನಸ್ಸು ಅಷ್ಟು ಪ್ರಫುಲ್ಲವಾಗಿರ್ಬೇಕಾಗತ್ತೆ. ಮನಸ್ಸನ್ನು ಡಿಸ್ಟರ್ಬ್ ಮಾಡುವಂತ ಒಂದು ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಬರ್ತಾ ಇದೆ. ಸೊ ಮಾತ್ರ ಅಲ್ಲ, ಅವರಿಗೂ ಕೂಡ ಅವರಿಗೆ ಒಂದು ವೀಕ್ನೆಸ್ ಇದೆ. ಕೇವಲ 37 ಸ್ಥಾನಗಳು ಇಟ್ಟುಕೊಂಡು ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಯಾವ ರೀತಿಯ ಒಂದು ಅಧಿಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಒಂದು ಇದಿಲ್ಲ ಅವರಿಗೆ. ಹಾಗಾಗಿ ಸ್ವಲ್ಪ ಮಟ್ಟಿನ ತೊಂದರೆಗಳು ಆಗ್ತಾ ಇದೆ ಅಂತ ಅನಿಸುತ್ತೆ. ಇನ್ನು ಅದೇ ರೀತಿಯಲ್ಲಿ ನೋಡೋದಾದ್ರೆ ಈ ಒಂದು ಸರ್ಕಾರದ ನಡೆಗಳು, ಸಮ್ಮಿಶ್ರ ಸರ್ಕಾರವನ್ನು ಏನೋ ಕಾಂಗ್ರೆಸ್ನವರು ಮಾಡಿದ್ರು, ನಂತರ ಅಲ್ಲಿ ಹೋಗಿ ಕೂಡ ಕೈಕಟ್ಟಿ ಕುಳಿತುಕೊಂಡು ನಮ್ಮ ಜೊತೆ ಬರ್ತೀರಾ ಅಂತಕ್ಕಂಥ ಒಂದು ಸ್ಥಿತಿಗಳನ್ನು ಕೂಡ ನೀವು ಗಮನಿಸಿರ್ಬೋದು, ಎಲ್ಲರೂ ಕೂಡ ನೋಡಿದ್ದಾರೆ ಅಂತ ಒಂದು ಸನ್ನಿವೇಶವನ್ನ. ಹಾಗಾದ್ರೆ ಕಾಂಗ್ರೆಸ್ನವರಿಗೂ ಕೂಡ ನಾವು ತಪ್ಪು ಮಾಡಿದ್ದೇವೆ ಅಂತ ಅನಿಸುತ್ತಾ ಅಂತ ಇಂಥ ಒಂದು ಸಂದರ್ಭದಲ್ಲಿ? ಇಷ್ಟೆಲ್ಲ ಒಂದು ಡಂಬರಾಟಗಳು, ಅಧಿಕಾರಕ್ಕೋಸ್ಕರ ಇಂಥ ಒಂದು ಘಟನಾವಳಿಗಳೆಲ್ಲ ನಡೀತಾ ಇದ್ರೆ ಅವರಿಗೂ ಕೂಡ ನಾವೆಲ್ಲ ಒಂದ್ ಕಡೆ ತಪ್ಪು ಮಾಡಿದ್ದೇವೆ. ನೋಡಿ, ಕಾಂಗ್ರೆಸ್ನವ್ರದ್ದು ಇನ್ನೊಂದು ಸ್ಥಿತಿ, ಮೊದಲು ಅವರಿಗೆ ಹುಕ್ಕರ್ ಕುಕ್ ಬಿಜೆಪಿಯನ್ನು ಹೊರಗಡಬೇಕಿತ್ತು ಅನ್ನೋದು ಒಂದೇ. ಮೇಲಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಕೆಳಗೆ ಸಿದ್ದರಾಮಯ್ಯನಿಂದ ಹಿಡಿದು DKC ಹಿಡಿದು ಎಲ್ರಿಗೂ ಕೂಡ ಬಿಜೆಪಿಯನ್ನು ಹೇಗಾದ್ರೂ ಮಾಡಿ ಸರ್ಕಾರದಿಂದ ಹೊರಗಿಡಬೇಕಂತ. ಆವಾಗ ಏನ್ ಮಾಡಿದ್ರು, ಇವರಿಗೆ 82 ಸ್ಥಾನ ಸಿಕ್ಕಿದ್ರು ಕೂಡ 37 ಸಿಕ್ಕಿದಂತ JDS ನ ಕೈ ಹಿಡಿದ್ರು. ಆಯ್ತಾ, ಅನಿವಾರ್ಯತೆ ಇತ್ತು. ಈಗ ಏನಾಗ್ತಿದೆ ಕೇಳಿದ್ರೆ, ಈಗ ನೀವು ಆಗ್ಲೊಂದು ಮಾತಾಡಿದ್ರಿ, ನುಂಗ್ಲಾರ ತುತ್ತಾಗ್ತಾ ಇದೆ. ಈಗ ಏನಾಗ್ತಿದೆ, ಇನ್ನೊಂದು 2019 ಚುನಾವಣೆ ಬರ್ತಾ ಇದೆ. ಇವರೇನು JDS ನವರು ಎಲ್ಲವರೂ ಕೂಡ ತಮ್ಮ ಕಡೆಗೆ ಎನ್ಕ್ಯಾಶ್ ಮಾಡ್ಲಿಕ್ಕೆ ನೋಡ್ಕೊಳ್ತಾ ಇದ್ದಾರೆ. ಸೀಟು ಹಂಚಿಕೆಯಲ್ಲಿ ಇರಬಹುದು, ಪ್ರೋಗ್ರಾಮ್ಸ್ಗಳು ಇರಬಹುದು, ಕಾರ್ಯಕರ್ತರನ್ನು ಸ್ಯಾಟಿಸ್ಫೈಡ್ ಮಾಡಬಹುದು. ಎಲ್ಲೋ ಒಂದು ಕಡೆ JDS ನವರು ಕಾಂಗ್ರೆಸ್ನವರು ಸೈಡ್ ಹೊಡಿತಾ ಇದ್ದಾರೆ. ಅದೇನಾಗುತ್ತೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಭಿನ್ನಾಭಿಪ್ರಾಯ ಇದೆ ಅಲ್ವಾ, ಅಥವಾ ಬೇರೆ ಬೇರೆ ಸ್ಥಳೀಯ ನಾಯಕರುಗಳಿಗೂ ಕೂಡ JDS ಮೇಲೆ ಅತೃಪ್ತಿ ಇದೆ. ಮಾತ್ರ ಇನ್ನೊಂದು ನೀವು ಸರಿಯಾಗಿ ಗಮನಿಸಬೇಕಾಗತ್ತೆ, ಎಲ್ಲೆಲ್ಲ JDS ಇದೆ ಅಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, ಎಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅಲ್ಲಿ JDS ಇದೆ. ಅಂದ್ರೆ ನೇರ ಹಣಾಹಣಿ ಇರುವಂತಹದ್ದು ಎಲ್ಲಿ ಕೇಳಿದ್ರೆ JDS ಮತ್ತು ಕಾಂಗ್ರೆಸ್ ಮಧ್ಯೆನೆ. ಆಯ್ತಾ, ಇದೇನಾಗಿದೆ, ಮುಂದಿನ 2019 ಕೂಡ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಅದ್ರ ಬಗ್ಗೆ ವಿಚಾರಣೆ ಮಾಡಬಹುದು. ನಾನು ಯಾಕೆ ಕೇಳಿ, ಈ ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ರೀತಿಯಲ್ಲಿ ಈ ಒಪ್ಪಿಕೊಂಡ ಒಂದು ಸಂಬಂಧ ಉಂಟಲ್ಲ, ಇದು ಕಹಿ ಅನುಭವ ಆಗ್ತಾ ಇದೆ, ಖಂಡಿತವಾಗಿ ಆಗ್ತಾ ಇದೆ. ಇನ್ನು ಅದೇ ರೀತಿಯಲ್ಲಿ ಕೂಡ ಬಿಜೆಪಿಯವರು ಕೂಡ ಹೇಳ್ತಾರೆ, ಕಾಂಗ್ರೆಸ್ ಮತ್ತು JDS ನಡುವಿನ ಒಂದು ಮೈತ್ರಿ ಏನಿದೆ ಇದು ಅಸಮಂಜಸವಾದಂತ ಮೈತ್ರಿ, ಆದ್ರೆ ನಮ್ಮ ಜೊತೆ JDS ನವರು ಮೈತ್ರಿ ಮಾಡ್ಕೊಂಡಿದ್ರೆ ಇದು ಸುಭದ್ರವಾಗಿರ್ತಿತ್ತು ಅಂತ. ಇದು ಆಗತ್ತಾ ಅಂತ? ಇದು ಯಾಕೆ ವರ್ಕೌಟ್ ಆಗತ್ತೆ ಅಂತ ಹೇಳಿ, ಇದು ಎಲ್ಲ ಅಧಿಕಾರ ಹಿಡಿಯುವ ಒಂದು ತಂತ್ರ ಇದಲ್ಲ. ಯಾಕೆ ಕೇಳಿದ್ರೆ, ಹಿಂದೆ ಇವರೇ ಮಾಡಿದ್ದು 2020 ಮಾಡಿದಾಗ ಇದೇ ಯಡಿಯೂರಪ್ಪನವರಿಗೆ ಇದೇ ಕುಮಾರಸ್ವಾಮಿ ಅವರು ಕೈಕೊಟ್ಟು ಹೊರಗೆ ಹೋಗಿದ್ರು, ನಿಮ್ಗೆ ಗೊತ್ತಿರಬಹುದು. ಮತ್ತೆ ಪುನಃ ಈಗ ಇನ್ನೊಂದು ಆಸೆ ಅವರಿಗೆ. ಯಾಕೆ ಕೇಳಿದ್ರೆ, ನಾವು 2018 ಚುನಾವಣೆ, ಮೊನ್ನೆ 2018 ಚುನಾವಣೆಯಲ್ಲಿ ನಮ್ಮ ಕಡೆ ಬಂದು ನಾವು ಸರ್ಕಾರ ಮಾಡಬಹುದಿತ್ತಂತ ನನಗನ್ಸುತ್ತೆ. ಇದು ಹೊಂದಾಣಿಕೆ ಆಗಿದ್ರು ಕೂಡ, ಒಂದು ವೇಳೆ ಬಿಜೆಪಿ JDS ನಡುವೆ ಹೊಂದಾಣಿಕೆ ಮೊನ್ನೆ ಆಗಿದ್ರು ಕೂಡ ಇದು ಕಹಿ ಅನುಭವ ಆಗ್ತಿತ್ತು ಬಿಜೆಪಿಗೆ. ಅದು JDS ಲಾಭ ಆಗ್ತಿತ್ತು. ಯಾಕೆ ಕೇಳಿದ್ರೆ, ಅವರು ಒಂದು JDS ಸ್ಟ್ರಾಂಗ್ ಇರುವಲ್ಲಿ ಬಿಜೆಪಿ ವೀಕ್ ಇದೆ, ಈ ರೀತಿಯ ಹೊಂದಾಣಿಕೆ ಬರ್ತಾ ಇಲ್ಲ. ಆದ್ರೆ ಮತ್ತೆ ಮಹಾಮೈತ್ರಿ ಆಗ್ತಾ ಉಂಟಲ್ಲ, 2019ಕ್ಕೆ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಯಾಕೆ ಕೇಳಿದ್ರೆ, ಈ JDS ಜೊತೆ ಮಹಾಮೈತ್ರಿಕೂಟಗಳಲ್ಲಿ ಇದಾವೆ. ಅದು ಅಖಿಲೇಶ್ ಇರ್ಬೋದು, ಮಾಯಾವತಿ ಇರ್ಬೋದು, ಮಮತಾ ಎಲ್ಲಿ ಇರ್ಬೋದು. ಇಲ್ಲಿ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಮತ್ತೆ ಅದು ಬಿಗಡಾಯಿಸ್ತಾ ಇತ್ತು. ಒಂದು ವೇಳೆ ಇವತ್ತು ನಾನು ಹೇಳ್ತೇನೆ, ಬಿಜೆಪಿ ವಿರೋಧ ಪಕ್ಷವಾಗಿ ಕೂತಿದ್ದು ಬಿಜೆಪಿಗೆ ಪ್ಲಸ್ಸು.
ಯಾಕೆ ಕೇಳಿದ್ರೆ 2019 ಒಂದು ಅನುಕೂಲವಾದ ಸ್ಥಿತಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಬಳಸ್ಕೊಳ್ಳಿಕ್ಕೆ ಬಿಜೆಪಿ ಒಳ್ಳೇದಾಯ್ತು. ಇವತ್ತಿಗೂ ಕೂಡ ಬಿಜೆಪಿ ನಾ ಹೇಳ್ತೇನೆ, ನಾನು ಗಮನಿಸಿದ ಮಟ್ಟಿಗೆ ಬಿಜೆಪಿಗೆ ಅಧಿಕಾರ ಹಿಡಿಬೇಕಂತ ಏನಿಲ್ಲ ಇವತ್ತು ಕರ್ನಾಟಕದಲ್ಲಿ. ಆದ್ರೆ ಈ ಸಮ್ಮಿಶ್ರ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗ್ತಾ ಇದೆ ಅನ್ನುವುದನ್ನು ಜನರಿಗೆ ತೋರಿಸಬೇಕು. ಇದೇನಾಗುತ್ತೆ, ಬರೇ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಒಂದು ಸಂದೇಶ, ಇವನ್ ಇಡೀ ದೇಶಕ್ಕೆ ಒಂದು ಸಂದೇಶ ಆಗುತ್ತೆ. ನೀವು ಏನು 2019ಕ್ಕೆ ಮಹಾಮೈತ್ರಿ ಮಾಡ್ತೀರಿ, ದೊಡ್ಡ ದೊಡ್ಡ ಸಮ್ಮಿಶ್ರ ಸರ್ಕಾರ ಮಾಡ್ತೀರಿ, ಕರ್ನಾಟಕವೇ ನೋಡಿ, ಕರ್ನಾಟಕದಲ್ಲಿ 2 ಪಕ್ಷಗಳ ಒಂದು ಸಮ್ಮಿಶ್ರ ಸರ್ಕಾರವೇ ಸಂಪೂರ್ಣವಾಗಿ ಸೋತಿದೆ ಅನ್ನುವಾಗ ನೀವು ರಾಷ್ಟ್ರ ಮಟ್ಟದಲ್ಲಿ ಇಂಥ 23-24 ಪಕ್ಷಗಳ ಒಂದು ಸಮ್ಮಿಶ್ರ ಸರ್ಕಾರ ಹೇಗೆ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವುದನ್ನು ತೋರಿಸಬೇಕಿತ್ತು. ಅದಕ್ಕೋಸ್ಕರ ಪ್ರತಿನಿತ್ಯ ಅನ್ನೋ ಹಾಗೆ ಈ ಕರ್ನಾಟಕದ ಸಮ್ಮಿಶ್ರ ಸರ್ಕಾರವನ್ನು ಅಲುಗಾಡಿಸಲಿಕ್ಕೆ ಬಿಜೆಪಿ ನೋಡ್ತಾ ಇದೆ. ಒಂದು ವೇಳೆ ಅಧಿಕಾರ ಸಿಕ್ಕಿದ್ರು ಇವರು ಪಡೆಯೋಲ್ಲ, ಕಟ್ಟೋಲ್ಲ, ಕಟ್ಟಲ್ಲ ಇವರು. ಬೆಸ್ಟ್ ಎಕ್ಸಾಂಪಲ್ ಫಾರ್ ಶೇಕನಿಂಗ್ ಆಫ್ ದಿಸ್ coalition government. ಅದೆಲ್ಲ ಒಂದ್ ಕಡೆ ಅತಿರೇಕಕ್ಕೆ ಕಾರಣ ಆಗ್ತಾ ಇದೆ ಅಂತ ಅಂದ್ರೆ ಬಿಜೆಪಿ ವಿರೋಧ ಪಕ್ಷವಾಗಿ ನಿಂತುಕೊಂಡು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿ ಸರ್ಕಾರವನ್ನ ಹೇಗಾದ್ರೂ ಮಾಡಿ ವಿಫಲವನ್ನಗೊಳಿಸಬೇಕು, ನಾವು ಅಂತ ಮೇಲ್ದರ್ಜೆಗೆ ಇರೆಸ್ಪೆಕ್ಟಿವ್ ಪಾರ್ಟಿ ಅದು ಇವತ್ತು ಕಾಂಗ್ರೆಸ್ ಇದ್ರು ಅದನ್ನೇ ಮಾಡ್ತಾ ಇತ್ತು. ಈ ಪಕ್ಷಗಳಿಗೆ ಕೆಲವು ಧೋರಣೆಗಳಿರ್ತದೆ, ಪಕ್ಷ ಧರ್ಮ ಅಂತ ಕರೀತಾರೆ, ರಾಜಕೀಯ ಧರ್ಮ ಅಂತ. ವಿರೋಧ ಪಕ್ಷದಲ್ಲಿ ಇದ್ದು ಸುಮ್ಮನೆ ಕೂತ್ಕೊಳ್ಳೋದು ಅವ್ರ ಧರ್ಮ ಅಲ್ಲ. ಏನಿದ್ರು ಕಾಲು ಎಳಿಬೇಕು, ಏನಿದ್ರು ಟೀಕೆ ಮಾಡಬೇಕು ಅಲ್ವಾ, ತಪ್ಪುಗಳನ್ನು ತೋರಿಸಬೇಕು, ಆ ಕೆಲಸ ಅಧಿಕಾರ ಹಿಡಿಬೇಕೆನ್ನುವ ಪ್ರತಿಯೊಂದು ಉಂಟಲ್ಲ, ಒಂದು ಇಚ್ಛಾಶಕ್ತಿ ಉಂಟಲ್ಲ, ಗ್ರಹಣ ಮಾಡಬೇಕು, ಅದು ಪ್ರತಿಪಕ್ಷದಲ್ಲಿ ಇರುತ್ತೆ. ಅದನ್ನು ವಿರೋಧ ಪಕ್ಷ ಮಾಡಲೇಬೇಕಾಗತ್ತೆ. ಆದ್ರೆ ಇವರು ಮಾಡ್ತಾರಂತ ಹೇಳಿ ಅಲ್ಲಿ ಕೂತವರು ಬೇಕಾಗಬಾರ್ದು. ಅಲ್ಲಿ ಕೂತಂತವರು ಏನಿದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿ ಇದನ್ನೆಲ್ಲ ತಲೆ ಕೂತ್ಕೊಳ್ಬಾರ್ದು. ಇವ್ರು ಏನ್ ಹೇಳ್ತಾರೆ ಅಂತ ತಲೆ ಹಾಕಬಾರ್ದು. ನಾವು ಮಾಡೋದನ್ನು ಮಾಡಿ ತೋರಿಸಬೇಕು. ಅದು ಬಿಟ್ಟು ಇವ್ರು ಏನ್ ಹೇಳ್ತಾರೆ ಅದಕ್ಕೆ ಪ್ರತಿಯೊಂದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಹೋದಾಗ ನಾವು ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಇವತ್ತು ಜೆಡಿಎಸ್ ಮತ್ತು ಕಾಂಗ್ರೆಸ್ ಆಗಿದ್ದು ಇದೇನೆ, ಪ್ರತಿಯೊಂದಕ್ಕೂ ಇವರು ಸ್ಪಂದಿಸ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಅವರೊಳಗಿನ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಇದೇ ಟ್ಯಾಕಲ್ ಮಾಡೋದು ನಂಬರ್ 1 ಸಮಸ್ಯೆ ಆಗಿದೆ. ಕುಮಾರಸ್ವಾಮಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, DKC ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಅದೇ ನೀವ್ ಹೇಳಿದ್ರಿ, ಈಗ ಅವರು ಸುಮ್ಮನೆ ಇರಬೇಕು, ತಮ್ಮದೇ ಆದ ಕೆಲಸಗಳನ್ನ ಮಾಡ್ತಾ ಇರಬೇಕು. ಸರಿ, ಹಾಗಾದ್ರೆ ಮೈತ್ರಿ ಸರ್ಕಾರ ಆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆಯಾ, ಕೇವಲ ಒಂದು ಆರೋಪ ಪ್ರತ್ಯಾರೋಪಗಳ ರಾಜಕಾರಣವೇ ಆಗ್ತಾ ಇದೆಯಾ ಅಂತ? ಅಂದ್ರೆ ಇನ್ನೊಂದು ಸಮಸ್ಯೆ ಇದೆ. ನೀವು ಹೇಳಿ ಸರಿ, ನಾನು ಹೇಳಿದಾಗೆ ಸಮ್ಮಿಶ್ರ ಸರ್ಕಾರ ಯಾವುದಕ್ಕೂ ಕಿವಿ ಕೊಡಬಾರ್ದು. ವಿರೋಧ ಪಕ್ಷಗಳ ಯಾವ ಧ್ವನಿ ಪ್ರತಿಧ್ವನಿಯು ಕಿವಿ ಕೊಡದೆ ಅವರೇ ಮಾಡ್ಬೇಕು. ಸಮಸ್ಯೆ ಅದೇನು ಕೇಳಿದ್ರೆ ಅವರೊಳಗೆ ಸರಿ ಇಲ್ಲಲ್ಲ. ಇವತ್ತು ಏನಾಗಿದೆ ಕೇಳಿದ್ರೆ ಬಿಜೆಪಿ ಸಮಸ್ಯೆಗಳಿಗಿಂತ ಸಮ್ಮಿಶ್ರ ಸರ್ಕಾರಕ್ಕೆ ಸಮ್ಮಿಶ್ರ ಸರ್ಕಾರದ ಒಳಗಿನ ವ್ಯಕ್ತಿಗಳಿದ್ದಾರಲ್ಲ, ಅದು ಜೆಡಿಎಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆ ಒಳಗಿನ 3-4 ಬಣಗಳಿದ್ದಾವಲ್ಲ ಅವುಗಳು ಜಗ್ತಾ ಇದ್ದಾವೆ. ಪ್ರತಿಯೊಂದು ಪಕ್ಷಕ್ಕೂ ಕೂಡ ಸ್ವಹಿತಾಸಕ್ತಿಯೇ ಮುಖ್ಯ ಆಗ್ತಾ ಇದೆ ಅಲ್ವಾ. ಅದನ್ನು ಆ ಬೇಳೆ ಬೇಯಿಸಿಕೊಳ್ಳುವ ದೃಷ್ಟಿಯಲ್ಲಿ ಅವರೊಳಗೆ ಡಿಫರೆನ್ಸ್ ಒಪಿನಿಯನ್ ಬರ್ತಾ ಇದೆ. ಯಾಕೆ ಕೇಳಿದ್ರೆ ಜೆಡಿಎಸ್ ಕಾಂಗ್ರೆಸ್ ಅನ್ನು ಮುಳುಗಿಸ್ತದಂತ ಕಾಂಗ್ರೆಸ್ನವರ ಹೆದರಿಕೆ, ಅದೇ ವಯಸ್ಸ ವರ್ಷ ಇವರಿಗೆ ಅವ್ರನ್ನ ಮುಳುಗಿಸ್ತಾರಂತೆ ಅವರ ಮೇಲೆ. ಎಲ್ಲೋ ಒಂದು ರೀತಿಯ ಸೆಂಟ್ರಲ್ ಅಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಛಾಯೆಯಲ್ಲಿ ಬರ್ತಾ ಇದ್ದು ಬಿಟ್ರೆ ಇವರೊಳಗೆ ಯಾವತ್ತೂ ಕೂಡ ಹೊಂದಾಣಿಕೆ ಆಗಿಲ್ಲ. ಇದು ಹೊಂದಾಣಿಕೆ ಆಗಿದ್ದು ದೇವೇಗೌಡರು ಮತ್ತು ರಾಹುಲ್ ಗಾಂಧಿ ಮಧ್ಯೆ ಬಿಟ್ರೆ ಕುಮಾರಸ್ವಾಮಿ ಮತ್ತು ಇವರ ಮಧ್ಯೆ, ಸಿದ್ದರಾಮಯ್ಯ ಮಧ್ಯೆ ಅಲ್ಲ, ಅಥವಾ ಪರಮೇಶ್ವರಪ್ಪರ ಮಧ್ಯೆ ಆಗಿದ್ದು ಅಲ್ಲ. ಅದರ ಅರ್ಥದಲ್ಲಿ ಈ ಸ್ಥಿತಿಯಲ್ಲಿ ಕರ್ನಾಟಕ ಇವತ್ತು ತೇಲಾಡ್ತಾ ಇದೆ, ಡೊಂಬರಾಟ ನಡೀತಾ ಇದೆ. ಒಂದು ಅರ್ಥದಲ್ಲಿ ಕರೆಯೋದಾದ್ರೆ ಇದು ಸಂಪೂರ್ಣವಾಗಿ ಅಸಮಂಜಸವಾದಂತ ಒಂದು ಮೈತ್ರಿ. ಈ ಒಂದು ಮೈತ್ರಿಗೆ ಯಾವುದೇ ರೀತಿಯಾದಂತ ಒಂದು ವ್ಯವಸ್ಥೆಗಳು ಕೂಡ ನಿಲ್ಕೋದಿಲ್ಲ ಅಂತ, ಕೇವಲ ಅವ್ಯವಸ್ಥೆ. ಖಂಡಿತವಾಗಿ, ಯಾಕೆ ಬರುವಾಗಲೇ ಒಂದು ಸಮನ್ವಯ ಅಂತ ಮಾಡ್ಕೊಂಡ್ರು ಪಕ್ಷ, ಒಂದು ಕೋಆರ್ಡಿನೇಷನ್ ಕಮಿಟಿ. ಯಾವತ್ತೂ ಕೂಡ ಕೋಆರ್ಡಿನೇಷನ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ. ಯಾವ ಕೆಲಸಗಳು ಆಡ್ಬೇಕಂತ ಏನಿಲ್ಲ, ಇದಕ್ಕೆ ಬರಲಿಲ್ಲ. ಸಮನ್ವಯ ಕಮಿಟಿ ಮಾಡಿದ್ರು, ಸಮನ್ವಯ ಕಮಿಟಿ ಮೀಟಿಂಗೇ ಆಗ್ಲಿಲ್ಲ. ಮೀಟಿಂಗ್ ಆದ್ರೂ ಕೂಡ ಅಲ್ಲಿ ಕೆಲವು ಬರಲಿಲ್ಲ. ಅಂದ್ರೆ ಎಲ್ಲಿಯೇ ನಾವು ಕಾಣ್ತಾ ಇದ್ದೀವಿ ಸಮನ್ವಯತೆ, ಕೋಆರ್ಡಿನೇಷನ್ ಅನ್ನುವಂಥದ್ದು ಟೋಟಲಿ ಫೇಲಿಯರ್ ಆಗಿದೆ. ಇದು ಅವರ ಸೋಲಿಗೆ ಕಾರಣ ಆಗ್ತದೆ. ಒಂದು ಕಾಮನ್ ಎಜೆಂಡಾ, ಫಾರ್ ಎಕ್ಸಾಂಪಲ್ ರೈತರ ಸಾಲ ಅಂತ ಇಟ್ಕೊಂಡ್ರು. ರೈತರ ಸಾಲದ ಸಂಪೂರ್ಣವಾಗಿ ಗೊಂದಲ ಆಯ್ತು ಇವತ್ತು ಅಲ್ವಾ. ಎಲ್ಲಿ ಬಂದಿದೆ ಗೊತ್ತಿಲ್ಲ. ಬಜೆಟ್ ನಲ್ಲಿ ಪೂರ್ತಿ ಹಣ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ, ಇದುವರೆಗೆ ಏನಾಗಿದೆ ಗೊತ್ತಿಲ್ಲ. ಎಲ್ಲ ಸಮಸ್ಯೆಗಳು ಇದೆ, ಟ್ರಾನ್ಸ್ಫರ್ ಸಮಸ್ಯೆ ಇದೆ, ಎಲ್ಲದರಲ್ಲಿ ಕೂಡ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಎಲ್ಲ ಸಮಸ್ಯೆಗಳು ಇವತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ SSLC ಪರೀಕ್ಷೆ ಆಗ್ತಾ ಇದೆ, ಮಿನಿಸ್ಟ್ರೇ ಇಲ್ಲ ನೋಡಿ. ಶಿಕ್ಷಣ ಖಾತೆಗೆ ಮಿನಿಸ್ಟ್ರೇ ಇಲ್ಲ. PUC ಪರೀಕ್ಷೆ ಆಗಬೇಕು, ಮಿನಿಸ್ಟರ್ ಇಲ್ದೇ ಪರೀಕ್ಷೆ ಆಗುದಿಲ್ಲ ಅರ್ಥ ಆಗ್ತದೆ, ಅದು ಬೇರೆ. ಆದ್ರೆ ಪರೀಕ್ಷೆ ಆಗುದಾಗ್ತದೆ, ಅವ್ರು ಇಲ್ದಿದ್ರು ಆಗ್ತದೆ, ಇದ್ರು ಆಗ್ತದೆ. ಆದ್ರೆ ಒಂದು ಜವಾಬ್ದಾರಿ ವ್ಯಕ್ತಿ ಬೇಡವಾ, ಒಬ್ಬ ಮಿನಿಸ್ಟರ್ ಅಂತ ಮೇಲೆ ಜವಾಬ್ದಾರಿ ವ್ಯಕ್ತಿ, ಅದನ್ನೇ ನಾವು ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಷ್ಟೊಂದು ವಿರಾಮ. ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗೆ ಒಂದು ಸಮ್ಮಿಶ್ರ ಸರ್ಕಾರ ಏನೆಲ್ಲ ಆಗ್ತಾ ಇದೆ, ಅಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಕಂಪನಗಳು, ಅಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಅಂದರೆ 2019 ಲೋಕಸಮರದಲ್ಲಿ ಈ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ಸಾಧಕ ಬಾಧಕಗಳು ಯಾವ ರೀತಿ ಮುಖ್ಯ ಆಗುತ್ತೆ ಅಂತಕ್ಕಂಥ ವಿಚಾರಗಳು, ಅದೇ ರೀತಿಯಲ್ಲಿ ತೃತೀಯ ರಂಗದ ಒಂದು ರಚನೆ, ಅದು ಯಾವ ರೀತಿಯಲ್ಲಿ BJPಯ ಒಂದು ಸರ್ಕಾರಕ್ಕೆ ಯಾವ ರೀತಿಯಾದಂಥ ಒಂದು ಯಶಸ್ವಿ ಆಗೋಕ್ಕೆ ಕಾರಣರಾಗ್ತಾರಾ ಅಂತಕ್ಕಂಥ ಒಂದು ವಿಚಾರಗಳ ಬಗ್ಗೆ ಕೂಡ ಮಾತಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಒಂದು ಲೋಕಸಭೆ ಚುನಾವಣೆ ವಿಚಾರವಾಗಿ. ಅದೇ ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ 6 ತಿಂಗಳು 7 ತಿಂಗಳು ಆದರೂ ಕೂಡ ಯಾವ ರೀತಿಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ, ಇವರ ಒಂದು ಸ್ವಹಿತಾಸಕ್ತಿಯಾಗಿ ಪಟ್ಟಭದ್ರ ಹಿತಾಸಕ್ತಿಯಾಗಿ ಜನರ ಒಂದು ಭಾವನೆಗಳಿಗೆ ಅಥವಾ ಜನರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಯಾವ ರೀತಿ ಬಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ವಿ. ಇನ್ನು ಮುಂದಿನ ಒಂದು 2019 ಲೋಕಸಭೆ ಚುನಾವಣೆಗೆ ಈ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ನಡೆನುಡಿಗಳು ಯಾವ ರೀತಿ ಸಾಧಕ ಬಾಧಕ ಆಗುತ್ತೆ ಅಂತಕ್ಕಂಥ ವಿಚಾರವಾಗಿ ಕೂಡ ಮುಂದಿನ ಹಂತದಲ್ಲಿ ಮಾತಾಡ್ತೇವೆ. ಈಗಾಗಲೇ ನೀವು ಹೇಳಿದ್ರಿ ಸಾಲ ಮನ್ನಾದ ವಿಚಾರವಾಗಿ ಮಾತಾಡ್ತಾ ಇದ್ರಿ. ಹಾಗಾದ್ರೆ ಸಾಲ ಮನ್ನಾ ಎಷ್ಟು ಸರಿ ಅಂತ, ಬೇಕಾ ಅಂತ ಸಾಲ ಮನ್ನಾ ಜನರಿಗೆ ಬೇಕಂತ, ರೈತರಿಗೆ ಬೇಕಂತ? ಇದು ನಾವು ರಾಜ್ಯಕ್ಕೆ ಬಿಟ್ಟು ಮಾತಾಡಬೇಕಾಗತ್ತೆ. ಯಾಕಂದ್ರೆ ಆರ್ಥಿಕ ವ್ಯವಸ್ಥೆಯ ದೃಷ್ಟಿಯಿಂದ ಸಾಲ ಮನ್ನಾ ಅನ್ನುವಂಥದ್ದು ನನ್ನ ಪ್ರಕಾರ ಇದೊಂದು ಕೆಟ್ಟ ಸಂಪ್ರದಾಯ ಬೆಳೆದು ಬಂದಿದೆ. ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು ಅಂತ ನೋಡುವಾಗ ಎಲ್ಲೋ ರಾಜಕೀಯದಿಂದಲೇ ಪ್ರಾರಂಭ ಆಗಿತ್ತು. ಯಾಕೆ ಕೇಳಿದ್ರೆ ಚುನಾವಣೆಯ ದೃಷ್ಟಿಯಿಂದಲೇ ಸಾಲ ಮನ್ನಾ ಎನ್ನುವ ಕಾನ್ಸೆಪ್ಟ್ ಬಂತು. ಹಾಗಂತ ಸಾಲ ಮನ್ನಾ ತಪ್ಪ ಅಂತ ಕೇಳ್ತೀರಿ, ತಪ್ಪಲ್ಲ. ಯಾಕೆ ಕೇಳಿದ್ರೆ ಸಾಲ ಮನ್ನಾ ಆಗಬೇಕಾದ ಕೆಲವೇ ರೈತರಿಗೆ ಇದ್ದಾರೆ. ಯಾಕೆ ಏನೋ ಒಂದು ತೊಂದರೆಯಲ್ಲಿದ್ದಾನೆ, ಒಂದು ಕೆಲಮಿಟಿಸ್ ಆಗಿದೆ ಅಥವಾ ಸಂಪೂರ್ಣವಾಗಿ ಅವನ ಬೆಳೆ ಹಾನಿಯಾಗಿದೆ, ಅದನ್ನು ಪರ್ಟಿಕ್ಯುಲರ್ ಆಗಿ ಇನ್ಶೂರೆನ್ಸ್ ಸ್ಕೀಮಿ ತಂದು ಒಂದು ಆಫೀಸರ್ಸ್ ಹೋಗಿ ಐಡೆಂಟಿಫೈ ಮಾಡಿ ಅಂತ ರೈತರನ್ನೇ ಹುಡುಕಿ ಕೊಟ್ಟರೆ ಅದು ಖಂಡಿತ ಸತ್ಯ. ಯಾಕೆಂದ್ರೆ ಒಂದು ಇಂಡಸ್ಟ್ರಿಯಿಂದ ಇಟ್ಕೊಳ್ಳಿ, ಇಂಡಸ್ಟ್ರಿಯಲ್ಲಿ ಕೂಡ ಸಾಲ ಮನ್ನಾ ಮಾಡುವಂಥ ವ್ಯವಸ್ಥೆ ಇದೆ, ಅಥವಾ ಅವರಿಗೇನೋ ಒಂದು ರೀತಿ ಫೇವರೇಬಲ್ ಆಗಿ ಕೊಡುವಂತ ಇದೆ. ಅಂದ್ರೆ ಒಂದು ಇಂಡಸ್ಟ್ರಿ ಕೊಲಾಪ್ಸ್ ಆಗಿದೆ, ಒಂದು ಬರ್ನ್ ಆಗಿದೆ ಅಂತ ಇಟ್ಕೊಳ್ಳಿ, ಯಾವುದೋ ಬೆಂಕಿ ಹಾಗೆ ಹೋಯ್ತು, ಅಲ್ಲಿಗೆ ಇನ್ಶೂರೆನ್ಸ್ ಇರ್ತದೆ, ಅಲ್ಲಿ ಹೋಗಿ ಅದು ನೋಡಿ ಹೌದಾ ಅಲ್ವಾ ಸತ್ಯಾಸತ್ಯತೆಯನ್ನು ನೋಡಿ ಅವರಿಗೆ ಪರಿಹಾರವು ಕೊಡ್ತಾರೆ. ಅದೇ ರೀತಿಯಲ್ಲಿ ಮಾಡಬೇಕು ಬಿಟ್ಟರೆ ಇಡೀ ಸಾರಾ ಸಗಟಾಗಿ ಎಲ್ಲಾ ರೈತರಿಗೆ ನಾವು ಸಾಲ ಮನ್ನಾ ಮಾಡಿದ್ದೇವೆ, ಸಂಪೂರ್ಣ ಮಾಡ್ತಿದ್ದೇವೆ ಅಂದ್ರೆ ಇದರ ಆರ್ಥಿಕ ಹೊರೆಯನ್ನು ಯಾರು ಹೊರಬೇಕು ಅಂತ ಪ್ರಶ್ನೆ ಅಲ್ವಾ? ಇವತ್ತು ಏನಾಗ್ತಾ ಇದೆ ಕೇಳಿದ್ರೆ ಸರ್ಕಾರಿ ನೌಕರಿ ಕೊಡಬೇಕಾದ ಸಂಬಳವನ್ನು ಈ ಕಡೆ ಹಾಕಬೇಕಾಗತ್ತೆ, ಅಥವಾ ಯಾವುದೇ ಒಂದು ಡೆವಲಪ್ಮೆಂಟ್ ವರ್ಕ್ ಇಟ್ಬೇಕಾದ ಹಣವನ್ನು ಈ ಕಡೆ ಹಾಕಬೇಕಾಗತ್ತೆ. ಅಂದ್ರೆ ರೈತರು ಖಂಡಿತ ರೈತರು ಮೊನ್ನೆ ರೈತರು ಬೊಬ್ಬೆ ಹೇಳ್ತಿದ್ದೇನೆ, ನಮಗೆ ನಿಮ್ಮ ಸಾಲ ಮನ್ನಾ ಬೇಡ, ನಮಗೆ ಬೇಕಾದ್ದೇನು ನಮ್ಮ ಬೆಳೆದ ಬೆಳೆಗೆ ಒಳ್ಳೆಯ ಒಂದು ದರ ಕೊಡಿ, ಅಥವಾ ನಮ್ಗೆ ಬೇಕಾದ ಸವಲತ್ತನ್ನು ಮಾಡಿಕೊಡಿ, ಅದನ್ನು ಹೇಳ್ತಾ ಇದ್ದಾರೆ ಬಿಟ್ರೆ ನಿಮ್ಮ ಸಾಲ ಮನ್ನಾ ಬೇಡ ಅಂತ ಪ್ರತಿಯೊಬ್ಬರು ರೈತರು ಹೇಳ್ತಾನೆ. ಮಾತ್ರ ಅಲ್ಲ, ಈ ಸಾಲ ಮನ್ನಾದ ಲಾಭ ಪಡ್ಕೊಳ್ಳೋರು ಯಾರು ಕೇಳಿದ್ರೆ ಯಾರು ನಿಜವಾದ ರೈತ ಅವಲ್ಲ. ಖಂಡಿತವಾಗಿ ಯಾರು ಬೇಸಾಯ ಮಾಡುವುದಿಲ್ಲ, ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡಿರ್ತಾನೆ, ಎಲ್ಲೋ ಕೃಷಿಯನ್ನು ಸಾಲವಾಗಿ ತೋರಿಸ್ತಾನೆ, ಅವರು ಮಾತ್ರ ಮಾಡ್ತಾ ಇದ್ದಾರೆ ಬಿಟ್ರೆ ನಿಜವಾದ ರೈತ ಯಾವ ರೈತನು ಕೂಡ ಸರ್ಕಾರದಿಂದ ಸಾಲ ಮನ್ನಾ ಕೇಳೋಲ್ಲ. ಅಂದ್ರೆ ಕೆಲವು ತೊಂದರೆ ಇದ್ದೇ ಇರಬಹುದು, ಅವರು ಖಂಡಿತ ಅಪ್ಲಿಕೆ ಹಾಕ್ತಾರೆ. ಆದ್ರೆ ಸಗಟಾಗಿ ಮಾಡುವಂತಹದ್ದು ಇದು ದೊಡ್ಡ ದುರಂತ ಅಂತ ಅನಿಸುತ್ತೆ. ಆರ್ಥಿಕವಾಗಿ ಯಾರೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಮಾತನ್ನೊಬ್ಬ ರಾಜಕಾರಣಿಯಾಗಿ ನಾನು ಹೇಳಲಿಕ್ಕೆ ಆಗೋಲ್ಲ. ಯಾಕೆ ಹೇಳುವುದಿಲ್ಲ? ಯಾಕೆ ಕೇಳಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಬೇಕಾಗುತ್ತೆ, ರೈತರೇ ನಮಗೆ ವಿರುದ್ಧ ಹೇಳಬಹುದು ಅನ್ನುವ ಒಂದು ಹೆದರಿಕೆ ಇರುತ್ತಲ್ಲ, ಅದರಿಂದ ಎಲ್ಲ ರೈತರು ಕೂಡ ಎಲ್ಲ ಪಕ್ಷದವರು ಕೂಡ ಸಾಲ ಮನ್ನಾ ಆಗಬೇಕು, ಸಾಲ ಮನ್ನಾ ಆಗ್ಬೇಕಂತಾರೆ. ಆದರೆ ಆತ್ಮವಿಮರ್ಶೆ ಮಾಡ್ಕೊಂಡಾಗ ಪ್ರತಿಯೊಬ್ಬ ರಾಜಕಾರಣಿ ಹೇಳ್ತಾನೆ, ಪ್ರಬುದ್ಧ ರಾಜಕಾರಣಿ ಹೇಳ್ತಾನೆ ಸಾಲ ಮನ್ನಾ ಸರಿಯಲ್ಲ ಅಂತ ಹೇಳ್ತಾನೆ. ಖಂಡಿತ ಈ ಎರಡು ದ್ವಂದ್ವ ನೀತಿ ನಮ್ಮಲ್ಲಿದೆ. ನೀವು ಇದು ಹೇಳಿದ್ರೆ ಕರ್ನಾಟಕದಲ್ಲಿ ಸಾಲ ಮನ್ನಾ ಮಾಡಿದ್ರು, ಸಾಲ ಮನ್ನಾ ಹಿಂದೆ ಸಿದ್ದರಾಮಯ್ಯವರು 50,000 ರೂಪಾಯಿ ಮಾಡಿದ್ರು, ಇವರು 1 ಲಕ್ಷಕ್ಕೆ ತಂದ್ರು. ಆದರೆ ಇವತ್ತಿಗೂ ಕೂಡ ಏನಾಗಿದೆ ಕೇಳಿದ್ರೆ ಸಿದ್ದರಾಮಯ್ಯ ಮಾಡಿಕೆ ಹೋದ ಸಾಲವನ್ನು ಇವರು ತೀರಿಸಬೇಕಾಗಿದೆ, ಅಂದ್ರೆ ಆ ಹಣವನ್ನು ಪುನಃ ರಿಫಂಡ್ ಮಾಡಬೇಕಾಗಿದೆ. ಇವರು ಮಾಡಿದ್ದು ಕೂಡ ಇವತ್ತಿಗೂ ಕೂಡ ಸರಿಯಾಗಿ ಅದು ಕ್ಲಾರಿಟಿ ಬರಲಿಲ್ಲ, ಇತ್ಯರ್ಥ ಇವತ್ತಿಗೂ ಕೂಡ ಆಗಲಿಲ್ಲ. ಅದಕ್ಕೆ ಬೇಕಾಗುವಂತ ಪೂರ್ತಿ ಹಣವನ್ನು ಈ ಬಜೆಟ್ ನಲ್ಲಿ ಇಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ತರ್ತಾರೋ ನಮಗೆ ಗೊತ್ತಿಲ್ಲ. ಮತ್ತೆ ಹೇಳ್ತಾರೆ ಕೇಂದ್ರ ಸರ್ಕಾರದ ಮೇಲೂ ಇವರು ಹೊರೆ ಹಾಕ್ತಾರೆ ಅಲ್ವಾ? ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿ ನಾವು ಸಹಕಾರಿ ಬ್ಯಾಂಕುಗಳ ಮನ್ನಾ ಮಾಡ್ತೇವೆ, ಈ ರೀತಿಯ ಟೋಟಲ್ ಆದ ಗೊಂದಲ ಮಾಡಿ. ಇನ್ನೊಂದು ನಿಮ್ಗೆ ಸಣ್ಣ ವಿಚಾರ ಹೇಳಬೇಕಾಗತ್ತೆ. ಇವತ್ತು ಏನಾಗಿದೆ ಕೇಳಿದ್ರೆ ಇವರು ಎಷ್ಟು ಮೊದಲು ದಾಖಲಾತಿ ಹೇಳಿದ್ರಲ್ಲ, ಇಷ್ಟು ರೈತರಿಗೆ ಸಾಲ ಮನ್ನಾ ಆಗಿದೆ, ಇಷ್ಟು ಕೋಟಿ ಸಾಲ ಮನ್ನಾಕ್ಕೆ ನಾವು ಹಣ ನಾನು ಹೇಳ್ತೇನೆ, ಇವತ್ತು ಇವರು ಹಾಕಿದ ಷರತ್ತುಗಳು ಉಂಟಲ್ಲ, ಷರತ್ತುಗಳ ಪ್ರಕಾರ ಖಂಡಿತ ಹೇಳ್ತಾರೆ ಕಾಲಾಂಶ ರೈತರಿಗೆ ಇವತ್ತು ಸಾಲ ಮನ್ನಾ ಆಗುದಿಲ್ಲ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಗೊತ್ತಾಯ್ತು ಹೇಳಿ. ಈಗ ರಾಜಕೀಯದ ಡೊಂಬರಾಟದ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಲ್ವಾ? ಹೌದು. ನಾನು ಒಂದು ಹೇಳ್ತೇನೆ, ನಾನು ಮುಂಚೆ ಕೂಡ ಹೇಳಿದ್ದೇನೆ, ನಾವು ಆರಿಸಿ ಕಳಿಸುವವರು ಬುದ್ಧಿ ಇಲ್ಲದವರ, ಸಣ್ಣ ಮಕ್ಕಳನ್ನ ಕಳಿಸ್ತೇವ, ಇವರು ಬಂದು ತಟ್ಕೊಂಡು ಹೋಗ್ಲಿಕ್ಕೆ. ಬುದ್ಧಿ ಇಲ್ಲದವರನ್ನು ಯಾಕೆ ಕಳಿಸ್ಬೇಕು? ಇದು ಒಂದು ನಾವು ಮಾಡಿದ ದೊಡ್ಡ ತಪ್ಪು. ಈ ನಮ್ಮ ಹೈಕೋರ್ಟ್, ಚುನಾವಣಾ ಕಮಿಷನ್, ಹೈಕೋರ್ಟ್ ಎಲ್ಲದಕ್ಕೂ ಈಗ ಕೈ ಹಾಕ್ತದೆ. ಎಲ್ಲ ವಿಷಯಗಳಿಗೆ ಅನಾಥ್ಯವಾಗಿ ಹೈಕೋರ್ಟ್ ಕೈ ಹಾಕ್ತಾ ಉಂಟು. ಈ ವಿಷಯದಲ್ಲಿ ಒಂದು ದೃಢ ನಿರ್ಧಾರವನ್ನು ತೆಕ್ಕೊಂಡು ಚುನಾವಣಾ ಕಮಿಷನರ್ ಮತ್ತೆ ಹೈಕೋರ್ಟ್ ಸೇರಿ ಒಮ್ಮೆ ಚುನಾಯಿತನಾಗಿ ಹೋದವ 6 ವರ್ಷಗಳ ಕಾಲ ಯಾವುದಕ್ಕೂ ಏನು ಮಾಡುವಾಗಿಲ್ಲ. ಅವ ಬರೇ ಜನರ ಸೇವೆ ಮಾಡಬೇಕು. ಅದಲ್ಲದೆ ಅವನಿಗೆ ಬೇರೆ ಅಧಿಕಾರವೇ ಇಲ್ಲ, ಪಕ್ಷದಲ್ಲೇ ಆಗ್ಲಿ ಬೇರೆ ವಿಷಯದಲ್ಲೇ ಆಗ್ಲಿ.
ಅವನ ಮನೆಯಿಂದ ಇಲ್ಲಿಂದ ಹಣ ಖರ್ಚು ಮಾಡಿ ಜನರು ಎಲ್ಲ ಖರ್ಚು ಮಾಡಿ ಆರಿಸಿ ಕಳಿಸ್ತಾರೆ. ಅಲ್ಲಿ ಬರುವಾಗ ಬೇರೆ ಪಕ್ಷದಲ್ಲಿ ಹೋಗಿ ಮಿನಿಸ್ಟರ್ ಆಗಿ ಬರ್ತಾನೆ. ಏನಾಗ್ತದೆ ಸ್ವಾಮಿ ನಾವು ಕೆಲಸ ಮಾಡಿದವರಿಗೆ? ಖಂಡಿತ ಖಂಡಿತ ಒಳ್ಳೆ ಪ್ರಶ್ನೆ ಇದು. ಇದು ಯಾಕೆ ಹೀಗೆ ಮಾಡ್ತಾರೆ? ಅವ್ರ ಹಣ ಕೊಡುದು, ಆ ಹಣವನ್ನು ಚುನಾವಣಾ ಸಮಯದಲ್ಲಿ ಬಟ್ಲಿ ಎಲ್ಲ ಜನರಿಗಾದ್ರೂ ಸಿಗ್ತಾ ಇಲ್ಲ. ಖಂಡಿತ ಅದನ್ನು ಮೋಸ ಮಾಡಿದ್ರು, ಅದನ್ನು ಸಿಗದಾಗ ಮಾಡಿದೆ ಚುನಾವಣಾ ಕಮಿಷನ್. ಒಂದು ಸಲ ಚುನಾವಣೆ ಆಗಿ ಹೋದ್ರೆ ಸತ್ತು ಹೋದ್ರೆ ಪರವಾಗಿಲ್ಲ, ಅವ ಜೀವ ಇದ್ದು 6 ವರ್ಷ ಪುನಃ ಇಲೆಕ್ಷನ್ ನಿಲ್ಲುವ ಹಾಗಿಲ್ಲ. ಅವ ಯಾವ ಪಕ್ಷದಲ್ಲಿ ಇರ್ಲಿ ಏನೇ ಆಗ್ಲಿ ಮರಣ ಹೊಂದಿದ್ರೆ ಮಾತ್ರ ಅವನ ಬದಲಿಗೆ ಬೇರೆ ಇರಬೇಕು ವಿನಃ ಅಂತ ಒಂದು ಕಾನೂನು ನಮ್ಮ ಇಂಡಿಯಾದಲ್ಲಿ ತರ್ಲಿಕ್ಕೆ ಆಗುದಿಲ್ವಾ? ಈ ಒಂದು ಚುನಾವಣಾ ಕಮಿಷನ್ ಮತ್ತೆ ನಮ್ಮ ಸುಪ್ರೀಂ ಕೋರ್ಟಿಗೆ ಅರ್ಥ ಆಗುದಿಲ್ವಾ? ಇಷ್ಟೆಲ್ಲ ಜನರ ಕಷ್ಟ ಆಗಿ ನೋಡಿ. 6 ತಿಂಗಳಲ್ಲಿ ಮಿನಿಸ್ಟ್ರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಅಯ್ಯೋ ಅವರು ಇವತ್ತು ಹಾರ್ತಾರೆ, ಇವರು ಇವತ್ತು ಹಾರ್ತಾರೆ. ಅದು ಎಂತ ಹಾರ್ತಾರೆ? ಮಗಗಳನ್ನು ಸಾಕಿದ್ಯಾಕೆ ಅವರು? ನಾನು ಹೇಳಿದಾದ್ರೆ ಹೋಗೋರೆಲ್ಲ ಹೋಗಿ ಅಂತ ಹೇಳಿ ಓಡಿಸಿ ಬಿಡುದು ಒಳ್ಳೇದು. ಆಗ ಎಲ್ಲೂ ಹೋಗುದಿಲ್ಲ. ಈಗ ನೋಡಿ ಬಿಜೆಪಿಗೆ ಅಷ್ಟು ಸುಲಭದಲ್ಲಿ ಜನರು ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ 104 ಮಂದಿ ಇದ್ದಾರೆ, ನೀವು ಲೆಕ್ಕ ಮಾಡಿ. ಇಲ್ಲಿಂದ 15 ಮಂದಿ ಹೋದ್ರೆ ಆರಾಮದಲ್ಲಿ ಗವರ್ಮೆಂಟ್ ಮಾಡ್ತಾರೆ ಕರೆಕ್ಟ್. ಅವರು 15 ಮಂದಿಗೆ ಮಿನಿಸ್ಟರ್ ಕೊಟ್ರೆ ಬಿಜೆಪಿಯಲ್ಲಿ ಮಿನಿಸ್ಟರ್ ಆಗುವ ಆಸೆ ಇಲ್ವಾ? ಅವ್ರಿಗೆ ಹೆಂಡತಿ ಮಕ್ಳು ಇಲ್ವಾ? ಖಂಡಿತ ಅವ್ರು ಹಾರುವಾಗ ಪುನಃ ಇಲ್ಲಿಗೆ ಬರ್ತಲ್ಲ, ಆ ತಿಪ್ಪರ್ಲಾಗ ಯಾಕೆ ಬೇಕು? ಖಂಡಿತ ಖಂಡಿತ ಇದೇ ಕುರಿತಾಗಿ ನಾನು ಚರ್ಚೆಯನ್ನ ಮಾಡ್ತೇನೆ ಸರ್. ಬೆಳಿಗ್ಗೆ ಎದ್ದ ಕೂಡಲೇ ಮುಖ್ಯಮಂತ್ರಿ ನಾನು ಆಗ್ತೇನೆ ಅಂತ ಹೇಳಿ ಪಾರ್ಟಿಯವರು ಹೇಳುದು, ಇನ್ನೊಬ್ರು ನಾನೇ ಮುಖ್ಯಮಂತ್ರಿ ಹೇಳುದು. 5 ದಿವಸಕ್ಕೊಂದೊಂದು ಮುಖ್ಯಮಂತ್ರಿ ಆಗಿ ಅವರಿಗೊಂದು ಅಧಿಕಾರ ದಹ ತೀರಿಸ್ಕೊಳ್ಬಹುದಲ್ಲ? ಜನರನ್ನು ಮರ್ತು ಬಿಡ್ಲಿ. ಒಂದು ಕೆಲಸ ಆಗುದಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಅದು ಮತ್ತೊಂದು ಸಾಲ ಮನ್ನಾ. ಈ ಸಾರಿ ಚುನಾವಣೆಯಲ್ಲಿ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದವನಿಗೆ ಓಟ್ ಕೊಡಬಾರ್ದಾಗಿ ನಮ್ರ ವಿನಂತಿ ಮಾಡಿಕೊಳ್ತೇನೆ ನಾನು. ನೋಡಿ ಇವತ್ತು ಹೇಳಿದ್ದಾರೆ ಒಂದು ಮಾತು, ನೀವು ಷರತ್ತುಬದ್ಧಾಗಿ ಸಾಲ ತೀರಿಸಿದರೆ ನೀವು ಕಟ್ಟಿದ ಬಡ್ಡಿಯನ್ನು ಕಂಪ್ಲೀಟ್ ಆಗಿ ನಿಮ್ಗೆ ವಾಪಸ್ ಕೊಡ್ಲಾಗುದು. ಇದು ಒಂದು ರೀತಿಯಲ್ಲಿ ನಡೆಯುವಂತ ಮಾತು. ಯಾಕೆ ಜನರಿಗೆ ನಷ್ಟ ಆಗುದಿಲ್ಲ. ಇದು ನೋಡಿ, ಯಾರ್ಯಾರು ಕಟ್ಟಿದ ಹಣ ಅದನ್ನು ಇವರು ಇದು ಮಾಡಿ, ಪಾರ್ಟಿಯವರಲ್ಲಿ ಕೋಟಿ ಕೋಟಿ ಹಣ ಉಂಟಲ್ಲ ಅದನ್ನು ಮಾಡ್ಲಿ, ಯೂಸ್ ಮಾಡ್ಲಿ ಸಾಲ ಮನ್ನಾಕ್ಕೆ. ಖಂಡಿತ ಖಂಡಿತ ಅದು ಮಾಡ್ಲಿ. ಎಷ್ಟು ಧನ್ಯವಾದಗಳು ಫೇರ್ ಮೊಹಮ್ಮದ್. ನಾವು ಇದೇ ವಿಚಾರವಾಗಿ ಖಂಡಿತ ಸ್ವಲ್ಪ ಫೇರ್ ಮೊಹಮ್ಮದ್ ಒಳ್ಳೆ ವಿಚಾರ 3-4 ಎತ್ತಿದ್ರು. ಒಂದನೇದಾಗಿ ಅವ್ರು ಹೇಳಿದಾಗೆ ಇವತ್ತು ನಾವು ಯಾವ ರೀತಿಯ ಜನಪ್ರತಿನಿಧಿ ಆಯ್ಕೆ ಮಾಡಿ ಕಳಿಸ್ತಿದ್ದೇವೆ. ಒಬ್ಬ MLA ಇರ್ಬೋದು, ಒಬ್ಬ MP ಇರ್ಬೋದು, ಅವನಿಗಿರುವ ಜವಾಬ್ದಾರಿ ಏನು ಅವರಿಗೆ ಗೊತ್ತಿಲ್ಲ. ಯಾಕೆ ಕೇಳಿದ್ರೆ ಅವ್ರು ಹೇಳಿದಾಗೆ ಅವ್ರು ಈ ರೀತಿಯಾಗಿ ಮಾಡುವುದಕ್ಕಿಂತ ಸದನದ ಒಳಗೆ ಇದ್ದು ಅಥವಾ ಸದನ ಹೊರಗೇನೆ ಜನಸೇವೆ ಮಾಡ್ಕೊಂಡು ಇರ್ಬೋದು. ಶಾಸಕ ಅಂದ್ರೆ ಏನು? ಕಾನೂನು ಮಾಡ್ಲಿಕ್ಕೆ ಇರುವವನು. ಈ ಎಲ್ಲ ಕಾರ್ಯಾಂಗದಲ್ಲೂ ಕೈ ಹಾಕುವುದು, ನ್ಯಾಯಾಂಗದಲ್ಲೂ ಕೈ ಹಾಕುವುದು, ಪ್ರತಿಯೊಂದಕ್ಕೂ ಕೈ ಹಾಕಬೇಕಾಗಿಲ್ಲ. ಮಾತ್ರ ಇವತ್ತು ಅಧಿಕಾರ ಸಿಕ್ತಂತ ಹೇಳಿ ಆ ಕಡೆ ಹೋಗುವಂತಹದ್ದು, ಬಿಲ್ ಅಂತ ಹೇಳಿ ಈ ಕಡೆ ಬರುವಂತಹದ್ದು. ಖಂಡಿತವಾಗಿ ಫೇರ್ ಮೊಹಮ್ಮದ್ ಕೆಲವು ಒಳ್ಳೆ ವಿಚಾರಗಳು ಎತ್ತಿದ್ರು. ಮಾತ್ರ ಇನ್ನೊಂದು ಹೇಳಿದ್ರು, ಇವತ್ತು ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಕೇಳಿದ್ರೆ ಕೋರ್ಟ್ ಕೂಡ ಒಂದು ಡೈರೆಕ್ಷನ್ ಕೊಡಬೇಕಾಗತ್ತೆ. ಈ ರೀತಿ ಮಾಡಬಾರ್ದು, ಇದು ಅಸಂವಿಧಾನಿಕವಾಗುತ್ತೆ, ಜನಪ್ರತಿನಿಧಿ ಕಾಯ್ದೆಗೆ ವಿರುದ್ಧ ಆಗುತ್ತೆ, ಇದರ ಬಗ್ಗೆ ನಿರ್ದಿಷ್ಟವಾದ ಒಂದು ಕಾನೂನು ತಗೊಳ್ಬೇಕನ್ನುವಂಥ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದ ನಿರ್ದೇಶನ ಕೊಡಬೇಕಾಗತ್ತೆ. ಇಲ್ಲದೇ ಇದ್ರೆ ಏನಾಗುತ್ತೆ ಕೇಳಿದ್ರೆ ಖಂಡಿತವಾಗಿ ಇದು ಒಂದು ದುರಂತವೇ ಆಗುತ್ತೆ. ಫೇರ್ ಮೊಹಮ್ಮದ್ ಚೆನ್ನಾಗಿ ಹೇಳಿದರು. ಅಂತ ಒಟ್ಟಾರೆ ಏನು ಕೇಳಿದೀವೋ ಸಾಲ ಮನ್ನಾ ಬಗ್ಗೆ ನಾವು ಹೇಳಿದ್ದೇನೆ, ಅವ್ರು ಹೇಳಿದರು. ಸಾಲ ಮನ್ನಾ ಅನ್ನುವಂಥ ರಾಂಗ್ ಕಾನ್ಸೆಪ್ಟ್ ಅದು. ಆ ರಾಂಗ್ ಕಾನ್ಸೆಪ್ಟ್ ಅದನ್ನು ಸ್ಟಾಪ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡಬೇಕಾಗತ್ತೆ. ಸಾಲ ಮನ್ನಾ ಅನ್ನುವಂಥದ್ದು ನ್ಯಾಯಯುತವಾಗಿ ಯಾರಿಗೆ ಸಿಗಬೇಕೋ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಕೊಡಿ. ರೈತ ವ್ಯಕ್ತಿ ಇರ್ಬೋದು ಹುಡುಕಿ. ಇದು ಸಾರಾಸಗಟಾಗಿ ಮಾಡುವಂಥ ನೀತಿ ಉಂಟಲ್ಲ, ಇದಕ್ಕೊಂದು ಸುಪ್ರೀಂ ಕೋರ್ಟೇ ಮಧ್ಯೆ ಪ್ರವೇಶ ಮಾಡಬೇಕಾಗತ್ತೆ. ಇದು ಆರ್ಥಿಕ ದಿವಾಳಿತನಕ್ಕೆ ಕಾರಣ ಆಗುತ್ತೆ ಇದೇ ರೀತಿ ಹೋದರೆ ಅಲ್ವಾ. ಇವತ್ತು ಖಂಡಿತವಾಗಿ ಫೇರ್ ಮೊಹಮ್ಮದ್ ಬಗ್ಗೆ ನಾವು ಖಂಡಿತವಾಗಿ ಅಪ್ರಿಸಿಯೇಟ್ ಮಾಡಲೇಬೇಕಾಗತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಅರ್ಥಶಾಸ್ತ್ರಜ್ಞರು ಹೇಳುವ ಪ್ರಕಾರ ಏನು ಅಂತಂದ್ರೆ, ಸಾಲ ಮನ್ನಾವನ್ನು ಘೋಷಿಸುವುದು ತುಂಬಾ ಈಸಿ. ಅಂದ್ರೆ ಬಾಯಿ ಮಾತುಗಳಲ್ಲಿ ಚುನಾವಣೆ ಒಂದು ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಿಸಬಹುದು. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಹೇಳಿ ಸರ್, ಹೇಳಿ. ಹಲೋ, ಹೇಳಿ ಸರ್, ಕೇಳ್ತಾ ಉಂಟು, ಹೇಳಿ. ಕೇಳ್ತೆ, ಮಾತಾಡಿ ಸರ್. ಅಲ್ಲ, ಈಗ ಸಾಲ ಮನ್ನಾ ದಲಿತರು ಇದು 3 ಪಕ್ಷಕ್ಕೆ ಒಂದು ಎಲೆಕ್ಷನ್ ನ ಮುಂಚೆ ಒಂದು ಹಿಡಿತ. ಇವರಂತೂ ಎಲೆಕ್ಷನ್ ನ ಮುಂಚೆ ಇವರಿಗೆ ಕಾನೂನು ಇದು ಎರಡೇ, 3 ಪಕ್ಷಕ್ಕೂ ಒಂದು ಸಾಲ ಮನ್ನಾ ಮತ್ತೊಂದು ದಲಿತರು. ಇಷ್ಟವರೆಗೆ ಇದನ್ನು ಬಿಡ್ಲಿಲ್ಲ. 67 ವರ್ಷ ಆಯ್ತು, ಇಷ್ಟವರೆಗೆ ರಾಜಕೀಯದವರು ಬಿಡ್ಲಿಲ್ಲ. ದಲಿತ ಇದನ್ನು ಕೃಷಿ ಸಾಲ ಮನ್ನಾ ಇತ್ತೀಚೆಗೆ ಬಂದದ್ದು. ಸಾಲ ಮನ್ನಾ
ಈ ಬ್ಯಾಂಕಿನಲ್ಲಿ ಕೊಡುವಾಗ ಕಾಲಿದ್ದ ಜಾಗಕ್ಕೆ ಕೊಡ್ತಾರೆ 1 ಎಕರೆಗೆ, ಕೃಷಿ ಮಾಡಲ್ಲ. ಖಾಲಿ ಜಾಗಕ್ಕೆ ಕೊಂಡು ಕೂತು ತಿಂತಾರೆ. ಅದಕ್ಕಿಂತ ಅಲ್ಲಿ ಅಧಿಕಾರಿಗಳನ್ನು ಕರೆದು ಯಾರ ಇದು ಕೃಷಿ ಹೋಗಿದೆ, ಇದು ಮಳೆ ಬಂದು ಇದೆಲ್ಲ ಹೋಗ್ತಿದೆ, ಅದಕ್ಕೆ ಈಗ ಸರ್ಕಾರ ಕೊಡುವುದು ವಿಎನವರು 10,000 ಸ್ಯಾಂಕ್ಷನ್ ಮಾಡಿದ್ರೆ 100 ರೂಪಾಯಿ ಕೊಡುವುದು. ಹಾಗೆಲ್ಲ ಅವರಿಗೆ ಹೋದ ಖರ್ಚನ್ನು ಖಡಖಂಡಿತವಾಗಿ ಕೊಡ್ಬೇಕು. ನೋಡಿ ಸಬ್ಸಿಡಿ ಬರ್ತದೆ, ಪ್ರತಿ ಒಂದನ್ನು ಕೊಡುವುದು ಸಬ್ಸಿಡಿ ಆ ಕಂಪನಿಯಿಂದ ತೆಗಿಬೇಕು. ಯಾಕೆ ಅದು ಅಧಿಕಾರಿಗಳ ಕೈ ಮಾಡಬೇಕದು? ಡೈರೆಕ್ಟ್ ಕೊಡ್ಲಿ, ಖಾತೆಗೆ ಬೇಡ ಕೃಷಿಕರಿಗೆ, ಇಲ್ಲಾಂದ್ರೆ ಅವನೇ ತಗೊಳ್ಳಿ, ಹಣ ಬರಲಿ ಅವನಿಗೆ. ಒಂದು ಇದು ಒಳ್ಳಿನ ಮಿಷನ್ ಉಂಟು, ಎಲ್ಲಾ ಮಿಷನ್ ಸರ್ಕಾರದಿಂದ ಬರ್ತದೆ, ಅದು ಎಲ್ಲಿಂದಲೂ ಬರುವುದು ಯಾಕೆ? ಡೈರೆಕ್ಟ್ ಕೊಡ್ಲಿ, ಎಲ್ಲ ತಿಂದು ಬರುವುದು ಬೇಡ ಕೃಷಿಕರಿಗೆ. ಅಲ್ಲೆಲ್ಲ ಆಫೀಸರ್ ತಿಂದು ಬರುವುದು ಬೇಡ, ಡೈರೆಕ್ಟ್ ಸಿಗಲಿ. ಇದೇ ರೀತಿ ಮೊನ್ನೆ ಕಾದರ್ನವರು ರೇಷನ್ ಬಗ್ಗೆ ಹೇಳಿದ್ರು, ಅವರ ಖಾತೆಗೆ ಹಣ ಹಾಕು ಅಂತ. ಮೇಲಿಂದಲೇ ಬಿಡುವುದಿಲ್ಲ, ಅವರು ಕುಡಿಯುತ್ತಾರೆ. ಇದೇ ಇರುವುದು ರಾಜಕೀಯನವರು, ಅವರು ಕುಡಿಯುತ್ತಾರೆ ಅಂತ. ನ್ಯಾಷನಲ್ ಅಕೌಂಟ್ ಯಾಕಪ್ಪ? ಅಲ್ಲಿ 30 ರೂಪಾಯಿ ಕೆಜಿಗೆ ನಮ್ಮ ಬೊಕ್ಕಸದಿಂದ ಹಣ ಕೊಡ್ತಾರೆ ರೇಷನ್ಗೆ, ಡೈರೆಕ್ಟ್ ಹಾಕಿ. ಯಾಕೆ ಅದನ್ನು ಹುಳಗಳು ತಿಂದು ಖಾಲಿ ಹುಡಿ ಮಾತ್ರ ಜನಗಳಿಗೆ ಸಿಗುವುದು? ಇದನ್ನು ರಾಜಕೀಯದವರು ಮಾಡುವುದಿಲ್ಲ, ಇದಕ್ಕೆ ಒಪ್ಪುವುದಿಲ್ಲ. ಈ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಸರ್, ಧನ್ಯವಾದಗಳು. ಈಗಾಗಲೇ ಹೇಳಿದ್ರು ಅವರು, ತುಂಬಾ ವಿಷಯಗಳ ಬಗ್ಗೆ ಹೇಳಿದ್ರು. ಅದೇ ರೀತಿಯಲ್ಲಿ ಅರ್ಥಶಾಸ್ತ್ರಜ್ಞರು ಹೇಳುವ ಪ್ರಕಾರ ಸಾಲ ಮನ್ನಾವನ್ನು ಘೋಷಣೆ ಮಾಡೋದು ಇದು ಪುಂಖಾನುಪುಂಖವಾಗಿ ನಾವು ಸಾಲ ಮನ್ನಾವನ್ನು ಆ ಥರ ಘೋಷಣೆ ಮಾಡ್ತೇವೆ, ಈ ಥರ ಮಾಡ್ತೇವೆ ಎಲ್ಲ ಹೇಳ್ತಾರೆ. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಅಂತ. ಅದು ಅಧಿಕಾರಕ್ಕೆ ಬಂದ ತಕ್ಷಣ ಅದರ ಒಂದು ಕಷ್ಟ ಗೊತ್ತಾಗುತ್ತೆ ಅಂತ ನೀವಾಗಲೂ ಕೂಡ ಮಾತಾಡ್ತಾ ಹೇಳಿದ್ರಿ. ಈಗ ಮಾಡಿರ್ತಕ್ಕಂಥ ಒಂದು ಸಾಲ ಮನ್ನಾದ ಘೋಷಣೆಯಲ್ಲಿ ಷರತ್ತುಗಳೇ ಜಾಸ್ತಿ ಇದೆ. ಒಂದು ಸಾಲ ಮನ್ನಾವನ್ನ ಈಡೇರಿಸಬೇಕು ಅಂತಕ್ಕಂಥ ಒಂದು ನೋಟುಗಳಿಗಿಂತ ಷರತ್ತುಗಳೇ ಜಾಸ್ತಿ ಇದೆ. ಆಗ ಹೆಚ್ಚಿನ ರೈತರಿಗೆ ಇದರಿಂದ ಲಾಭ ಆಗುವಲ್ಲ. ಲಾಭ ಎಂದ ಅರ್ಥ ಹೇಳಿದ್ರೆ ನಷ್ಟ ಅಂತ ಅರ್ಥ ಅಲ್ಲ. ಯಾಕೆ ಷರತ್ತು ಹಾಕ್ಲಿ, ತೊಂದರೆ ಇಲ್ಲ. ಆದ್ರೆ ಮೊದಲು ಇಂತಿಷ್ಟು ಕೊಟ್ಟಿದ್ದೇವೆ ಅಂತ ಇವಾಗಲೂ ಅದೇ ದಾಖಲಾತಿಯನ್ನು ಮತ್ತೆ ಹೇಳ್ತಾ ಇದ್ದೀರಲ್ಲ. ನಾವು ಇಷ್ಟು ರೈತರಿಗೆ ಮಾಡ್ತಾ ಇದ್ದೇವೆ, ಇಷ್ಟು ಕೋಟಿಗಟ್ಟಲೆ ಸಾಲ ಮನ್ನಾ ಮಾಡಿದ್ವಿ ಅಂತ ಹೇಳಿ, ಈಗ ಷರತ್ತು ಹಾಕಿದ ನಂತರದಲ್ಲಿ ಉಳಿದ ರೈತರು ಎಷ್ಟು ನಾವು ಲೆಕ್ಕ ಹಾಕಿದ್ದೇವಾ? ಇಲ್ಲ. ಅಂದರೆ ನಾವು ಹೇಳಲಿಕ್ಕೆ ಹಿಂದಿನ ಇದು ಕೊಟ್ಟಿದ್ದು ಇಷ್ಟು ಜನರಿಗೆ. ಅಂದರೆ ಯಾಕೆ ನಾನು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ ಹೇಳಿದರೆ ಮಾಡುವಾಗ ಷರತ್ತು ಹಾಕಿ ಅಥವಾ ಇನ್ನೂ ಕೆಲವು ಷರತ್ತುಗಳು ಹಾಕಿ ತೊಂದರೆ ಇಲ್ಲ. ಆದರೆ ಸಾಲ ಮನ್ನಾ ಎನ್ನುವ ಕಾನ್ಸೆಪ್ಟು ಈಗ ಪುನಃ ಹೇಳ್ತಾ ಇದ್ದಾರೆ. ಈಗ ಏನು ಕೇಳಿದರೆ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಬರ್ತಾ ಇದೆ. ಏನು ಕೇಳಿದರೆ ನೀವು ಸಾಲ ಮನ್ನಾ ಮಾಡ್ಬೋದು ಅಂತ. 2019 ಚುನಾವಣೆ ಬಂತು. ಏನು ಈ ರೀತಿಯಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ಹೇಳ್ತಾನು, ಬರೀ ಕಾಂಗ್ರೆಸ್ JDS ಅಂತಲ್ಲ, ಇನ್ಕ್ಲೂಡಿಂಗ್ BJP ಕೂಡ ಒಂದು ಸಾಲ ಮನ್ನಾ ಬಗ್ಗೆ ಹೆಚ್ಚಿನ ಒಂದು ಗಾಳಿ ಹೆಚ್ಚು ಹಾಕಿದ್ದೆ BJP ಆಗ್ತದೆ ಕೊನೆಗೆ. ಯಾಕೆ ಫಸ್ಟ್ ಬಂದವರೇ ಕುಮಾರಸ್ವಾಮಿ ಅಧಿಕಾರ ತಕೊಂಡ ತಕ್ಷಣ ಯಡಿಯೂರಪ್ಪನವರು ಎತ್ತಿದ ವಿಷಯವೇ ಸಾಲ ಮನ್ನಾ ಆಗಿತ್ತು. ಅದೇ ಕೆಲಸವನ್ನ ಈಗ ರಾಹುಲ್ ಮಾಡ್ತಾ ಇದ್ದಾರೆ. ಅದೇ ಇದು ಒಂದು ರೀತಿಯ ಗೊಂದಲ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇನ್ನೊಂದು ಹೇಳಿದ್ರು ಫೀರ್ ಮೊಹಮ್ಮದ್ ಅವರು, ಏನು ಅಂತಂದ್ರೆ ನಾವು ಯಾರನ್ನ ಆರಿಸಿ ಕಳಿಸ್ತೇವೆ ಅಂತ ಅವರೇ ಈ ತರ ಹೊಡೆದಾಟವನ್ನ ಮಾಡ್ಕೊಂಡ. ಅದು ಕೂಡ 2019 ಒಂದು ಸರ್ಕಾರವನ್ನ, ಅದರಲ್ಲೂ ಕೂಡ ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಹಲವು ಗೊಂದಲಗಳನ್ನು ಸೃಷ್ಟಿ ಮಾಡುತ್ತಾ ಅಂತ. ಅಂದ್ರೆ ನಾವು ಕಳಿಸಿದಂತ ಒಂದು ಜನಪ್ರತಿನಿಧಿಗಳೇ ಈ ಒಂದು ಸೀಟು ಹಂಚಿಕೆ ವಿಚಾರದಲ್ಲಿ ನಾವು ನಿಲ್ಬೇಕು ಅಂತಕ್ಕಂಥ ಒಂದು ಆತುರದಲ್ಲಿ ಬಹುಶಃ ಒಂದು ಹೊಡೆದಾಟಗಳು ಮಾರಾಮಾರಿಗಳು ನಡೆದ್ರು ಕೂಡ ಆಶ್ಚರ್ಯ ಇಲ್ವಾ ಅಂತ. ಅಂದ್ರೆ 2019 ಈ ಚುನಾವಣೆಗೆ, ಈಗ ಮಹಾ ಚುನಾವಣೆಗೆ ಏನಾಗ್ತಿದೆ ಕೇಳಿದ್ರೆ ಎಲ್ಲ ಪಕ್ಷಗಳಲ್ಲಿ ಕೂಡ ಇವತ್ತು ಬಹುಮುಖ್ಯವಾಗಿ ಸಮ್ಮಿಶ್ರ ಸರ್ಕಾರದೊಳಗೆ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಆಗಬಹುದು. ಯಾಕೆ ಕೇಳಿದ್ರೆ ಈಗ ಅಲ್ಲಿ ಸಾಧಾರಣ ಮಟ್ಟಿಗೆ 10 ಸೀಟುಗಳನ್ನು JDS ಕೇಳ್ತಾ ಇದೆ ಕರ್ನಾಟಕದಲ್ಲಿ. ಅವರು ಕೇಳುವುದು ಯಾವುದು? JDS ಸ್ಟ್ರಾಂಗ್ ಇರುವಲ್ಲಿ. ಆದರೆ ಅಲ್ಲಿ ಆಗಿದೆ ವಿಚಾರ ಏನು ಕೇಳಿದ್ರೆ, ಎಲ್ಲಿ JDS ಸ್ಟ್ರಾಂಗ್ ಆಗಿದೆ ಅಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ. ಇದರಿಂದ ಏನಾಗುತ್ತೆ, ಕಾಂಗ್ರೆಸ್ ಕೆಲವು ಸೀಟ್ಗಳನ್ನು ಕಳ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಇಲೆಕ್ಟೆಡ್ MP ಗಳ ಸೀಟ್ ಕಳ್ಕೊಳ್ಬೇಕಾಗತ್ತೆ. ಅವರು ಒಪ್ತಾರಾ? ಅವ್ರ ಕಾರ್ಯಕರ್ತರು ಒಪ್ತಾರಾ? ಖಂಡಿತ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಏನಾಗುತ್ತೆ, ತನ್ನಿಂದ ತಾನೇ ಆಗಿ ಅಲ್ಲಿ ಗೊಂದಾಟ ಆಗಿ ಆಗುತ್ತೆ, ಡೊಂಬರಾಟ ಆಗಿ ಆಗುತ್ತೆ, ಜಜ್ಜಾಟ ಆಗಿ ಆಗುತ್ತೆ. ಇದನ್ನು ಏನ್ ಮಾಡ್ತೀವಿ, ಇದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ BJP ನೋಡ್ತಾ ಇದೆ. BJP ಸೀಟು ಹಂಚಿಕೆಯಲ್ಲಿ ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಯಾಕೆ ಹೇಳಿದ್ರೆ ಅವರು ಏಕಪಕ್ಷೀಯವಾಗಿ ಇಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಈ ಸೀಟು ಹಂಚಿಕೆ ಎನ್ನುವಂಥದ್ದು ನಂಬರ್ 1 ಸಮಸ್ಯೆ ಆಗುವುದು ಸಮ್ಮಿಶ್ರ ಸರ್ಕಾರಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಯಾವಾಗ ಚುನಾವಣೆ ಡಿಕ್ಲೇರ್ ಆಯಿತು ಅವತ್ತೇ ಸರ್ಕಾರ ಬಿದ್ದು ಹೋಗುತ್ತಂತ. ಯಾಕೆ ಕೇಳಿದ್ರೆ ಬಜೆಟ್ ಸೆಷನ್ ಆಯಿತು ಕರ್ನಾಟಕದಲ್ಲಿ, ಅನಂತರ ಸರ್ಕಾರ ಬಿದ್ದು ಹೋಗುವ ಸಾಧ್ಯತೆಗಳು ಇದೆ ಅಂತ ಎಲ್ಲ ಪ್ರೆಡಿಕ್ಟ್ ಮಾಡೋದು. ಯಾಕೆ ಕೇಳಿದ್ರೆ ಈ ಸೀಟು ಹಂಚಿಕೆ ವಿಚಾರದಲ್ಲಿ. ಯಾಕೆ ಕೇಳಿದ್ರೆ ನಿಮ್ಗೆ ಗೊತ್ತಿದೆ, ಈಗ ಕಾಂಗ್ರೆಸ್ಸಿಗೆ ಹೊಸ ಧೈರ್ಯ ಬಂದಿದೆ. ನಾನು ಮತ್ತೆ ಹೇಳಬೇಕಂತಿದ್ದೆ, ಏನು ಕೇಳಿದ್ರೆ ಮೊನ್ನೆ 5 ಪಂಚರಾಜ್ಯ ಚುನಾವಣೆ ಆದ ನಂತರದಲ್ಲಿ 3-4 ರಾಜ್ಯಗಳಲ್ಲಿ ಯಾವಾಗ ಕಾಂಗ್ರೆಸ್ ಲೀಡಿಂಗ್ ನಲ್ಲಿ ಬಂತು, ನಾವು ಸ್ವಂತ ಶಕ್ತಿಯಿಂದ ಬರಬಹುದು ಎನ್ನುವ ಧೈರ್ಯ ಆ ಚುನಾವಣೆ ಕೊಡ್ತು. ಈಗ ಕರ್ನಾಟಕವನ್ನು ನಾವು ಬಿಡ್ಲಿಕ್ಕೆ ತಯಾರಿಲ್ಲ ಅನ್ನುವ ಸ್ಥಿತಿಯಲ್ಲಿ ಇವತ್ತು ಇದ್ದಾರೆ. ಇದರಿಂದ ಏನಾಗುತ್ತೆ, ಮತ್ತೆ ಇನ್ನಷ್ಟು
ಜಂಜಾಟ ಸುರಾಗುತ್ತೆ, ಹೋರಾಟ ಸುರಾಗುತ್ತೆ, ಸಮ್ಮಿಶ್ರ ಸರ್ಕಾರದ ನಡುವೆ ಮತ್ತಷ್ಟು ಸಮಸ್ಯೆಗಳು ಬರುತ್ತೆ. ನಾನು ಹೇಳ್ತೇನೆ, ಚುನಾವಣೆ ಡಿಕ್ಲೇರ್ ಆದ ತಕ್ಷಣ ಕರ್ನಾಟಕ ಸರ್ಕಾರ ಬಿದ್ದು ಹೋಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಅವಾಗ ಮೈತ್ರಿಯಲ್ಲೂ ಕೂಡ ಒಡಕಗಳು ಬರ್ತದೆ, ಖಂಡಿತವಾಗಿ ಬರ್ತದೆ. ಎಸ್, ಇನ್ನು ರಾಷ್ಟ್ರ ರಾಜಕಾರಣದ ವಿಚಾರದಲ್ಲಿ ಮಾತಾಡ್ತಾ ಹೋದ್ರಂತೂ ಅಲ್ಲೂ ಕೂಡ ಅದಂತೂ ಮುಗಿಯದ ಒಂದು ಅಧ್ಯಾಯ ರಾಷ್ಟ್ರ ರಾಜಕಾರಣದ ವಿಚಾರ. ಹಾಗೆ ನೋಡೋದಾದ್ರೆ ಪಂಚರಾಜ್ಯಗಳ ಒಂದು ಚುನಾವಣೆಯ ಸೋಲಿನ ಬಳಿಕ ಬಿಜೆಪಿ ಆತ್ಮಾವಲೋಕನವನ್ನು ಮಾಡಿಕೊಂಡು ಈಗ ರೈತರಿಗೆ ಬಂಪರ್ ಕೊಡುಗೆಗಳನ್ನು ಕೊಡ್ತಾ ಇದೆ ಅಂತ. ನಾಳೆ ಬಜೆಟ್ ಮಂಡನೆ ಕೂಡ ಆಗುತ್ತೆ ಅಂತ ಸಂದರ್ಭದಲ್ಲಿ ಕೂಡ ರೈತರಿಗೆ ಇನ್ನಿಲ್ಲದಂಥ ಒಂದು ಹೊಸ ಹೊಸ ಕೊಡುಗೆಗಳನ್ನು ಒಂದು ಆತ್ಮಾವಲೋಕನದ ದೃಷ್ಟಿಯಿಂದ ಕೊಡ್ತಾ ಇದೆ ಅಂತ. ಖಂಡಿತ ಪಂಚರಾಜ್ಯ ಚುನಾವಣೆ ನಂತರ ಬಿಜೆಪಿ ಒಂದಲ್ಲ 10 ಪಾಠಗಳನ್ನು ಕಲ್ತಿದೆ. ಏನು ಕೇಳಿದ್ರೆ, ಒಂದನೇದಾಗಿ ಬಿಜೆಪಿ ಒಂದೇ, ಮೊದಲು ಬಿಜೆಪಿ ಅಂದರೆ ಡಾಮಿನೇಟ್ ಎಲ್ಲ ಅವರಿಗೆ ಕೊಟ್ಟಂಥ ಅಲಯನ್ಸ್ಗಳೇನಿದ್ದಾರೆ ಮೈತ್ರಿಕೂಟ ಎಲ್ಲ ದೂರ ಮಾಡ್ತಾ ಹೋದರು. ಆದರೆ ಯಾವಾಗ ಪಂಚರಾಜ್ಯ ಚುನಾವಣೆಯಲ್ಲಿ ಕಳ್ಕೊಂಡ್ರು, 3 ರಾಜ್ಯಗಳನ್ನು ಮುಖ್ಯವಾಗಿ ಕಳ್ಕೊಂಡ್ರು, ತಕ್ಷಣ ಬಿಜೆಪಿ ಸ್ವಲ್ಪ ಮೈಲ್ಡ್ ಆಯಿತು, ಸ್ವಲ್ಪ ಮೃದು ನೀತಿಯನ್ನು ಅನುಸರಿಸಿತು. ಅದು ಶಿವಸೇನೆ ಇರ್ಬೋದು, ಅಥವಾ ಇವನ್ ಬಿಹಾರ ಜೊತೆ ಇರ್ಬೋದು, ಅಥವಾ ಅಲ್ಲಿ ಒರಿಸ್ಸಾದ ಜೊತೆ ಇರ್ಬೋದು, ಬೇರೆ ಬೇರೆ ಇದು ಒಂದು ರೀತಿಯ ಸಂಬಂಧಿಕರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡ್ರು. ಮಾತ್ರ ಅಲ್ಲಿ ಇವತ್ತು ಏನಾಗುತ್ತೆ ಕೇಳಿದರೆ, ಇತ್ತಿನ ಸಮೀಕ್ಷೆ ಬಂದಾಗ ಕೂಡ ಅವರಿಗೆ ನೆಕ್ ಟು ನೆಕ್ ಫೈಟ್ ಇದೆ. ನಿಮ್ಮ ಉತ್ತರ ಪ್ರದೇಶದಲ್ಲಿ ನೋಡ್ತೀರಿ, ಉತ್ತರ ಪ್ರದೇಶದಲ್ಲಿ ಕೂಡ ಅಲ್ಲಿ SP BSP ಒಟ್ಟಾಗಿ ಬಿಟ್ಟರೆ ಇವರಿಗೂ ಕೂಡ ಹೊಡೆತ ಇದೆ. ಇದನ್ನೆಲ್ಲವನ್ನೂ ತಲೆಯಲ್ಲಿ ಕರ್ನಾಟಕದಲ್ಲಿ ಗೆಲ್ಲಬೇಕಾಗಿದೆ. ಇದನ್ನೆಲ್ಲ ತಲೆ ಇಟ್ಕೊಂಡು ನೋಡಿದರೆ ಇವತ್ತು ನಾಳೆ ಬರುವಂಥ ಸೆಂಟ್ರಲ್ ಬಜೆಟ್ ಏನಿದೆ, ಅದು ಲೇಖಾನುದಾನ ಬಜೆಟ್ ಏನಿದೆ, ಅದು ಒಂದು ರೀತಿ ಎಲ್ಲ ವರ್ಗಕ್ಕೂ ಕೂಡ ಬಂಪರ್, ಮುಖ್ಯವಾಗಿ ಮಧ್ಯಮ ವರ್ಗದವರಿಗೆ ಅಥವಾ ರೈತ ವರ್ಗಗಳಿಗೆ, ಅಥವಾ ಯಾವ ರೀತಿಯ ಒಂದು ಹೊಸತನವನ್ನು ಮೂಡಿಸಲಿಕ್ಕೆ, ಹೊಸ ಒಂದು ವೋಟರ್ಸನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಖಂಡಿತವಾಗಿ ಈ ಬಿಜೆಪಿ ಅಥವಾ ಮೋದಿ ಸರ್ಕಾರ ಅನ್ನುವಂಥದ್ದು ಮಾಡಲೇಬೇಕಾದ ಅನಿವಾರ್ಯತೆ ಅವರಿಗಿದೆ. ಮಾಡ್ತಾರಂತ ಅನಿಸುತ್ತೆ. ಯಾಕೆ ಕೇಳಿದರೆ, ಒಂದು ರೀತಿ ಒಂದು ಅಟ್ರಾಕ್ಟ್ ಮಾಡಲಿಕ್ಕೆ ಇರಿದೆ ಬಜೆಟ್. ಇದು ಇಂಪ್ಲಿಮೆಂಟ್ ಆಗುತ್ತೋ ಬಿಡೋದು ಬೇರೆ, ಆದರೆ ಒಂದು ಸಾಲ ಮನ್ನಾ ಕೂಡ ಬಂದರೂ ಬರ್ಬೋದು, ಹೇಳಲಿಕ್ಕಾಗೋಲ್ಲ. ಅಥವಾ ಇನ್ನಿತರ ಸಬ್ಸಿಡಿಗಳು ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಬರಲಿಕ್ಕೆ ಅವಕಾಶ ಮಾಡಿದರೂ ಮಾಡ್ಬೋದು, ಹೇಳಲಿಕ್ಕಾಗೋಲ್ಲ. ಈ ರೀತಿಯ ಹಲವಾರು ಸವಲತ್ತುಗಳನ್ನು ಜನರಿಗೆ ಕೊಡುವಂಥ ಸಾಧ್ಯತೆ ಇದೆ ನಾಳಿನ ಬಜೆಟ್ ಅಂತ ಅನಿಸುತ್ತೆ. ಒಂದು ವಿರಾಮ. ಎಸ್ ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗ ಇನ್ನು ತೃತೀಯ ರಂಗದ ವಿಚಾರವಾಗಿ ಕೂಡ ಸಾಕಷ್ಟು ಮಾತಾಡಲಿಕ್ಕಿದೆ. ಏನೆಲ್ಲ ಆಗುತ್ತೆ, ಮಹಾಮೈತ್ರಿ ಮಹಾಗಠಬಂಧನ ಆದ ನಂತರ ಬಹುಶಃ ಬಿಜೆಪಿಗೆ ಭಯ ಹುಟ್ಟಿಸುವಂಥ ಒಂದು ಕೆಲಸಗಳನ್ನು ಏನಾದರೂ ಮಾಡ್ತಾರಾ, ಇದಕ್ಕೆ ಬಿಜೆಪಿಯವರು ಯಾವ ರೀತಿಯಾದಂಥ ಒಂದು ತಂತ್ರಗಾರಿಕೆಯನ್ನು ಮಾಡಿರ್ಬೋದು ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ರಾಜಕೀಯ ಡೊಂಬರಾಟಗಳು, ರಾಜಕೀಯ ಕಿತ್ತಾಟಗಳು, ಅದೇ ರೀತಿಯಲ್ಲಿ ಆರೋಪ ಪ್ರತ್ಯಾರೋಪಗಳ ವಿಚಾರವಾಗಿ ಎಲ್ಲವೂ ಕೂಡ ಮಾತಾಡಿ ಆಯಿತು. ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತಕ್ಕಂಥ ವಿಚಾರಗಳು, ಅದರಲ್ಲೂ ಕೂಡ 2019ರ ಒಂದು ಚುನಾವಣೆ ಸಮ್ಮಿಶ್ರ ಸರ್ಕಾರಕ್ಕೆ ಯಾವ ರೀತಿಯಾದಂಥ ಒಂದು ಪ್ರಭಾವವನ್ನು ಬೀರಿದೆ ಅಂತಕ್ಕಂಥ ವಿಚಾರವನ್ನು ಮಾತಾಡಿ ಆಯಿತು. ಇನ್ನು ರಾಷ್ಟ್ರ ರಾಜಕಾರಣದತ್ತ ಹೊರಳಿದರೆ ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಮಹಾಗಠಬಂಧನದಿಂದ ಭಯ ಸ್ಟಾರ್ಟ್ ಆಗಿದೆಯಾ ಅಂತಕ್ಕಂಥ ಒಂದು ಕುತೂಹಲಕಾರಿ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಇನ್ನು ಮಹಾಗಠಬಂಧನದಲ್ಲೂ ಅಷ್ಟೇ ಅವರದ್ದೇ ಆದಂಥ ಒಂದು ಗೊಂದಲಗಳಿದೆ. ಅವರದ್ದೇ ಆದಂಥ ಒಂದು ಯಾರು ಪ್ರಧಾನಿ ಆಗಬೇಕು ಅಂತಕ್ಕಂಥ ವಿಚಾರದಲ್ಲೂ ಕೂಡ ಹಲವು ಕಿತ್ತಾಟಗಳಿದೆ. ಇನ್ನು ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ ಮಹಾಗಠಬಂಧನ ಆಗತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಗಳ ಕಡೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಎಸ್ ಸರ್, ಈಗ ಮಾತಾಡ್ತಾ ಹೋದ್ರೆ ಮಹಾಗಠಬಂಧನ್ ನಿರ್ಮಾಣ ಆಗತ್ತಾ? ಈಗಾಗಲೇ ಹೇಳ್ತಾ ಇದ್ದಾರೆ, ತುಂಬ ಬಿಲ್ಡಪ್ ಅನ್ನು ಕೊಟ್ಟಿದ್ದಾರೆ. ಮಹಾಗಠಬಂಧನ ಆಗುತ್ತೆ, ನಾವು ಮೈತ್ರಿಯನ್ನು ಮಾಡ್ಕೊಳ್ತೇವೆ, ತೃತೀಯ ರಂಗವನ್ನು ಸೃಷ್ಟಿ ಮಾಡ್ತೇವೆ, ನಮ್ಮ ಒಂದು ಯೋಚನೆ ಇಷ್ಟೇ, ನಾವು ಬಿಜೆಪಿಯನ್ನು ಸೋಲಿಸಬೇಕು, ನಾವು ಮತ್ತೆ ಅಧಿಕಾರವನ್ನು ಹಿಡಿಬೇಕು ಅಂತಕ್ಕಂಥ ವಿಚಾರವಾಗಿ. ಅಂದರೆ ಒಂದೇ ಒಂದು ಹೇಳಬೇಕಾದ್ರೆ, ಮಹಾಮೈತ್ರಿ ಆಗಬೇಕಾದ ಅನಿವಾರ್ಯತೆ ಬಿಜೆಪಿ ಬಿಟ್ಟರೆ ಎಲ್ಲ ಪಕ್ಷಗಳಿಗೂ ಇದೆ. ಬಿಜೆಪಿ ಒಂದು ಕಡೆ, ಇವತ್ತು ನಾನು ಹೇಳ್ತೇನೆ, ಭಾರತದಲ್ಲಿ ದ್ವಿಪಕ್ಷ ಪದ್ಧತಿಗೆ ಹೋಗ್ತಾ ಇದ್ದೇವೆ. ಬಿಜೆಪಿ ಅಥವಾ ಮೋದಿ ವರ್ಸಸ್ ಅದರ್ ಪಾರ್ಟೀಸ್. ಖಂಡಿತ ಇವತ್ತು ಏನಾಗಿದೆ ಕೇಳಿದರೆ, ನಾವೆಲ್ಲ ಒಟ್ಟಾಗದೇ ಇದ್ದರೆ ಈ ಮೋದಿಯನ್ನು ಬಿಜೆಪಿ ಸೋಲಿಸ್ಬೋದು, ಈ ಮೋದಿಯವರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿರ್ಣಯಕ್ಕೆ ಎಲ್ಲ ಪಕ್ಷಗಳು ಬಂದುಬಿಟ್ಟಿದ್ದಾವೆ. ಅದು ಕಾಂಗ್ರೆಸ್ ಇರ್ಬೋದು, ಸ್ಥಳೀಯ ಎಲ್ಲ ರಾಜ್ಯದ ಪಕ್ಷಗಳು ಬಂದುಬಿಟ್ಟಿದ್ದಾವೆ. ಅದಕ್ಕೋಸ್ಕರ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮೋದಿಯವರನ್ನು ಹೊರಗಿಡಬೇಕನ್ನೋ ದೃಷ್ಟಿಯಿಂದ ಎಲ್ಲ ಪಕ್ಷಗಳು ಕೂಡ
ತಮ್ಮ ಎಲ್ಲ ತತ್ವ ಸಿದ್ಧಾಂತಗಳನ್ನು ಜಾತಿಗಳನ್ನೆಲ್ಲ ಬದಿಗಿಟ್ಟು ಒಂದಾಗಿ ಬಿಟ್ಟಿದ್ದಾವೆ. ಅದು ಬೆಸ್ಟ್ ಉದಾಹರಣೆ ಕೊಡಬೇಕಾದ್ರೆ ಉತ್ತರ ಪ್ರದೇಶವನ್ನು ಇಟ್ಕೊಳ್ಳಿ. ಎಷ್ಟು ಹಾವು ಮುಂಗಸಿ ಅಂತ ಇದ್ದಂತ ಅಖಿಲೇಶ್ ಇರ್ಬೋದು ಅಥವಾ ಮಾಯಾವತಿ ಇರ್ಬೋದು, SP ಇರ್ಬೋದು, BSP ಇರ್ಬೋದು, ಅವೆರಡೂ ಒಂದಾಗಿದ್ದಾವ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಇನ್ನೊಂದು ವಿಪರ್ಯಾಸ ಇನ್ನೊಂದಿಲ್ಲ, ಅಭಾಸ ಇನ್ನೊಂದಿಲ್ಲ. ಅಲ್ಲಿ ಏನಾಯ್ತು ನಿಮಗೆ ಗೊತ್ತಿದೆ, ಕಾಂಗ್ರೆಸ್ ಕೂಡ ಕೈ ಜೋಡಿಸಿತ್ತು ನಾವು ನಿಮ್ ಜೊತೆ ಬರ್ತಾರೋ ಅಂತ. ಆದ್ರೆ ಆ ಮಹಾಮೈತ್ರಿಕೂಟದಿಂದ ಕಾಂಗ್ರೆಸ್ ಇಂದ ಹೊರಗೆ ಹಾಕಿದ್ರಲ್ಲಿ. ಯಾಕೆ ಹಾಕಿದ್ರು ಕೇಳಿದ್ರೆ ಈ ಕಾಂಗ್ರೆಸ್ ನಂಬ್ಕೊಂಡ್ರೆ ನಮ್ಗೆ ಇನ್ನೊಂದು ಹೊಡೆತ ಬೀಳತ್ತೆ ಅಂತ. ಸೊ ಈ ರೀತಿಯಾಗಿ ಏನಾಯ್ತು, ಅಲ್ಲಿ ಜಾತಿ ಸಮೀಕರಣಕ್ಕೆ ಹೊರಟರು. ಯಾರು ಅಲ್ಲಿ ಮಾಯಾವತಿ ಮತ್ತು ಅಖಿಲೇಶ್ ಹೋದ್ರು. ಹಾಗೇನೆ ಅಲ್ಲಿ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ನೀವು ನೋಡ್ತೀರಿ, ಮಮತಾ ಬ್ಯಾನರ್ಜಿಗೂ ಕೂಡ ದೊಡ್ಡ ಹೊಡೆತ ಬಿಜೆಪಿಯಿಂದ ಬೀಳ್ತಾ ಇದೆ. ಯಾಕೆ ಕೇಳಿದ್ರೆ ಬಂಗಾಳಿಯರು ನಂಬಲಿಕ್ಕೆ ಆಗೋಲ್ಲ. ಕಮ್ಯುನಿಸ್ಟ್ ತೆಗೆದು TMC ಇದು ತೃಣಮೂಲ ಕೂರಿಸಿದ್ರು. ನಾಳೆ ಈ ತೃಣಮೂಲ ತೆಗೆದು ಬಿಜೆಪಿಯನ್ನು ಕೂರಿಸೋ ಸಾಧ್ಯತೆ ಇದೆ. ಈ ಹೆದರಿಕೆಯಿಂದ ಏನ್ ಮಾಡಿದ್ರು ಅವರು ಕೂಡ, ನಾವೇನು ಮಾಡಿದ್ರು, ಒಂದು ಮಹಾಮೈತ್ರಿಕೂಟಕ್ಕೆ ಬರಬೇಕಾಗುತ್ತೆ ಅಂತ ಹೇಳಿದ್ರು. ಅಥವಾ ಈ ಕಡೆ ಆಂಧ್ರ ಪ್ರದೇಶ ಅಲ್ಲಿ ಕೂಡ ಏನಾಯ್ತು, ನಾವು ಈ ಮಹಾಮೈತ್ರಿಗೆ ಸೇರ್ತೇವೆ ಅಂತ ಹೇಳಿದ್ರು. ಆದ್ರೆ ಒಂದು ರೀತಿಯಲ್ಲಿ ದೊಡ್ಡ ಗೊಂದಲ ಇದೆ ಅವರೊಳಗೆ. ಸಂಪೂರ್ಣವಾಗಿ ಮಹಾಮೈತ್ರಿಕೂಟ ಅನ್ನುವಂತಹದ್ದು ಆಗ್ತದೆ ಅಂತ ಅರ್ಥ ಅಲ್ಲ. ಎಲ್ಲೋ ಸಮಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ಆಡ್ಕೊಳ್ಬಹುದು. ಅಂದ್ರೆ ಮಹಾಮೈತ್ರಿಕೂಟ ಅನ್ನುವಂಥದ್ದು ಶಾಶ್ವತವಾದ ಕೂಟ ಅಲ್ಲ ಅದು. ಇವು ಚುನಾವಣೆ ಹತ್ರ ಬಂದಾಗ ಸೀಟು ಹಂಚಿಕೆಯಲ್ಲಿ ಅವರೊಳಗೆ ಭಿನ್ನಮತ ಬಂದರೂ ಬರಬಹುದು. ಆದ್ರೆ ಆಗ್ತಾರೆ, ಆಗುದಿಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ರೀತಿಯಲ್ಲಿ ಆಗ್ತಾರೆ. ಆದ್ರೆ ಒಂದು ದುರಂತ ಇದೆ ಅಂತ ನನಗನ್ಸುತ್ತೆ. ಯಾಕೆ ಕೇಳಿದ್ರೆ ಇಡೀ ರಾಷ್ಟ್ರವನ್ನು ಆಳಬೇಕಾದ್ದು, ನಾನೊಬ್ಬ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕನಿಗೆ ಹೇಳ್ತೇನೆ, ಇಡೀ ರಾಷ್ಟ್ರವನ್ನು ಆಳಬೇಕಾದ್ದು ರಾಷ್ಟ್ರೀಯ ಪಕ್ಷದ ಧೋರಣೆ ಬೇಕು, ರಾಷ್ಟ್ರೀಯ ಧೋರಣೆ ಬೇಕು. ಆದ್ರೆ ಕಾಂಗ್ರೆಸ್ ಅಲ್ಲಿ ಇಲ್ಲ, ಮಹಾಮೈತ್ರಿಕೂಟಗಳು ಬರ್ಲಿಕ್ಕೆ ಬಿಡೋಲ್ಲ. ಏನಾಯ್ತು, ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನು ರಾಷ್ಟ್ರೀಯ ಪಕ್ಷಗಳನ್ನು ಹೊರಗಿಟ್ಟಿದ್ದಾರೆ. ಮತ್ತೆಲ್ಲ ಸ್ಥಳೀಯ ಚೌಚೌ ಪಕ್ಷಗಳನ್ನೆಲ್ಲ ಒಟ್ಟಾಕಿ ನಾವು ಅಧಿಕಾರ ಕೊಡ್ತಾ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ, ಈ ಚೌಚೌ ಪಕ್ಷಗಳೇನಿದ್ದಾವೆ ಮಹಾಮೈತ್ರಿ ಪ್ರಾದೇಶಿಕ ಕೂಟಗಳು, ಮಹಾಮೈತ್ರಿ ಎನ್ನುವ ಪ್ರಾದೇಶಿಕ ಕೂಟಗಳು ರಾಷ್ಟ್ರೀಯ ಹಿತಾಸಕ್ತಿ ಹಾಗೆ ಬಿಂಬಿಸಲೇ ಆಗುತ್ತೆ. ಯಾರು ಪ್ರಧಾನಮಂತ್ರಿಗಳಾಗ್ತಾರೆ ಎಲ್ಲ ಸಮಸ್ಯೆಗಳನ್ನು ಕಾಡ್ತದೆ. ಯಾಕೆ ಕೇಳಿದ್ರೆ ಇದು ಸುಲಭ ಅಲ್ಲ. ಎಲ್ಲೋ ಒಂದು ಸ್ಥಳೀಯವಾಗಿ 4 ಸೀಟ್ ತಗೊಂಡು ಬರ್ಬೋದು. ಇವತ್ತು ಹೇಗೆ ಅವ್ರು ಮಾಡ್ತಿದ್ದಾರೆ ಕೇಳಿದ್ರೆ, ಆಯಾ ಇಡೀ ರಾಷ್ಟ್ರದ ಕಲ್ಪನೆಯಲ್ಲಿ ಚುನಾವಣೆ ನಡೆಸ್ತಾ ಇಲ್ಲ ಅವರು. ಪ್ರತಿಯೊಂದು ಈ ಸ್ಥಳೀಯ ಪಕ್ಷಗಳೇನಿದ್ದಾವೆ, ಉತ್ತರ ಪ್ರದೇಶ ಒಂದು ಕಡೆ, ಇನ್ನು ಆಂಧ್ರ ಪ್ರದೇಶ ಇನ್ನೊಂದು ಕಡೆ, ಅಥವಾ ತಮಿಳುನಾಡು ಇನ್ನೊಂದು ಕಡೆ, ಈ ರೀತಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಬಿಟ್ರೆ ರಾಷ್ಟ್ರೀಯ ಧೋರಣೆಯ ರಾಷ್ಟ್ರೀಯ ಪ್ರಣಾಳಿಕೆ ಇರುವ ಪಕ್ಷಗಳು ಅಲ್ವೇ ಅಲ್ಲ. ನಾನು ಹೇಳ್ತೇನೆ, ಯಾವಾಗಲೂ ಕೂಡ ಜನ ಹೆಚ್ಚು ಎಚ್ಚೆತ್ಕೊಳ್ಬೇಕಾಗುತ್ತೆ. ಅದರ್ಥ ನಾನು ಮೋದಿಯನ್ನು ಓಟ್ ಹಾಕ್ಬೇಕಂತ ಹೇಳಿದ್ದಲ್ಲ. ಕೆಲವರು ಹೇಳ್ಬೋದು ಇವರು ಮೋದಿ ಪರವಾಗಿ ಇಲ್ಲ. ನಾನು ಯಾಕೆ ಕೇಳಿದ್ರೆ, ಒಂದು ರಾಷ್ಟ್ರೀಯ ಪಕ್ಷಕ್ಕೆ ನೀವು ಕಾಂಗ್ರೆಸ್ ಅನ್ನು ಸೇರ್ಕೊಳ್ಳಿ, ತೊಂದರೆ ಇಲ್ಲ. ಕಾಂಗ್ರೆಸ್ಸೇ ಒಂದು ಬಲವಾಗಿ ನಿಲ್ಬೇಕಿತ್ತು. ಕಾಂಗ್ರೆಸ್ ನಿಲ್ಲುವ ಶಕ್ತಿಯಲ್ಲಿ ಇಲ್ಲ, ಎಲ್ಲಿ ಇರಬೇಕಿತ್ತು ಅಲ್ವಾ? ಇವತ್ತು ಏನಾಗ್ತಾ ಇದೆ ಕೇಳಿ, ಒಂದು ವೇಳೆ ಮೋದಿ ಬರಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮಹಾಮೈತ್ರಿಕೂಟ ಅನ್ನುವಂಥದ್ದು ಪ್ರಾದೇಶಿಕ ಕೂಟವಾಗಿ ನಿಲ್ಲುತ್ತೆ. ಅದರಿಂದಾಗಿ ಮತ್ತೆ ಈ ರಾಜ್ಯಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಎಲ್ಲಿಂದ ಬಂದಿದ್ದಾರೆ ಅವರವರ ರಾಜ್ಯಕ್ಕೆ ಹಿತಾಸಕ್ತಿ ಕೊಡ್ತಾರೆ. ಇದು ದೊಡ್ಡ ದುರಂತ ಆಗುತ್ತೆ. ಇದನ್ನು ನಾವು ಪರಿಗಣಿಸಬೇಕಾಗತ್ತೆ. ಅಮಿತ್ ಶಾ ಅವರು ಒಂದು ಮಾತು ಹೇಳ್ತಾರೆ, ಸೋಮವಾರದ ದಿನ ಮಾಯಾವತಿ ಅವರು ಪ್ರಧಾನಿ ಆಗ್ಲಿ, ಮಂಗಳವಾರದ ದಿನ ಮತ್ತಿನ್ನೊಬ್ರು ಪ್ರಧಾನಿ ಆಗ್ಲಿ, ಬುಧವಾರ ದಿನ ರಾಹುಲ್ ಗಾಂಧಿ ಅವರಾಗ್ಲಿ, ಅದೇ ರೀತಿಯಲ್ಲಿ ಮತ್ತೊಬ್ರು ದೇವೇಗೌಡರು ಒಂದಿನ ಆಗ್ಲಿ, ಶುಕ್ರವಾರ ದಿನ ದೇವೇಗೌಡರಾಗ್ಲಿ, ಭಾನುವಾರ ಫ್ರೀ ಇರುತ್ತೆ, ಭಾನುವಾರ ಎಲ್ಲರೂ ಆರಾಮಾಗಿರ್ಲಿ, ಒಟ್ಟಾರೆ ಜನರನ್ನ ಮರ್ತು ಬಿಟ್ಟು. ಖಂಡಿತ ಇದು ನೋಡ್ಲಿಕ್ಕೆ ತುಂಬಾ ತಮಾಷೆಯಾಗಿ ಕಾಣಬಹುದು. ಆದ್ರೆ ಇದು ಸಮಸ್ಯೆ ಹೌದು. ಯಾಕೆ ಕೇಳಿದ್ರೆ, ಅದು ಯಾರೇ ಇರಲಿ, ನಾವು ಬಿಜೆಪಿ ಅಂತಲ್ಲ, ಯಾರೇ ಇರಬಹುದು, ಈ ರೀತಿ ಮಾಡಿದಾಗ ಹೊಂದಾಣಿಕೆ ಮಾಡೋ ಕಷ್ಟ. ನೀವು ಕರ್ನಾಟಕದಲ್ಲಿ 2 ಪಕ್ಷವನ್ನು ಇಟ್ಟುಕೊಂಡೇ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ಎಲ್ಲ 20-30 ಪ್ರಾದೇಶಿಕ ಪಕ್ಷಗಳನ್ನು ಇಟ್ಟುಕೊಂಡು ಅಲ್ವಾ, ಒಂದ್ ವೇಳೆ ಕಾಂಗ್ರೆಸ್ ನಿಚ್ಚಳ ಬಹುಮತ ಬಂತು ಅಥವಾ ಸ್ವಲ್ಪ ಸಿಂಪಲ್ ಬಂತು, ಅದಕ್ಕೆ ಇವರು ಬೆಂಬಲ ಕೊಟ್ಟರೆ ಬೇರೆ. ಇದು ಹಾಗಲ್ಲ, ಅವರೇ ಮೇಲೆ ಇದ್ದಾರೆ. ಪ್ರಾದೇಶಿಕ ಪಕ್ಷಗಳೇ ದೇಶವನ್ನು ಆಳುವಂತ ಸ್ಥಿತಿ ಬರ್ತದೆ ಅಲ್ವಾ. ಅವಾಗ ಮಾಯಾವತಿಯೋ ಅಥವಾ ಯಾರೋ ಸ್ಥಳೀಯ ಪಕ್ಷ ಬ್ಯಾನರ್ಜಿಯೋ ಒಂದು ಪ್ರಧಾನಮಂತ್ರಿ ಆಗುದಿದ್ರೆ ಬೇರೆ ರಾಜ್ಯಗಳ ಸ್ಥಿತಿ ಏನಾಗಬಹುದು? ಇದೆಲ್ಲ ಸಂದಿಗ್ಧ ಸಮಸ್ಯೆಗಳು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಸುಲಭ ಅಲ್ಲ. ಜನ ಬುದ್ಧಿವಂತರು ಯಾವ ರೀತಿ ಆಲೋಚನೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಒಂದು ಕಡೆಗಳಲ್ಲಿ ನೋಡಿದ್ರೆ ಜನರಿಗೂ ಕೂಡ ಮರವಿನ ಕಾಯಿಲೆ ಇದೆಯಾ ಅಂತ. ಅಂದ್ರೆ ಅಭಿವೃದ್ಧಿಗಳ ವಿಚಾರದಲ್ಲಿ ಪ್ರಣಾಳಿಕೆಗಳನ್ನ ಅಥವಾ ಭರವಸೆಗಳನ್ನ ಹೇಳಿ ಚುನಾವಣೆಯ ಸಂದರ್ಭದಲ್ಲಿ ನಂತರ ಅದನ್ನ ಈಡೇರಿಸ್ತಾ ಇದ್ದಾಗ ಅದು ಕೂಡ 4-5 ವರ್ಷದ ನಂತರ ಆ ಒಂದು ಚುನಾವಣೆಯ ಒಂದು ಭಾಷಣದಲ್ಲೇ ಮತ್ತೆ ಹಲವಾರು ಮತ್ತೊಮ್ಮೆ ಭರವಸೆಗಳನ್ನು ಕೊಟ್ಟಾಗ ಅವರು ಎಲ್ಲ ಒಂದು ಕೆಲಸ ಆಗದೆ ಇರೋದನ್ನೆಲ್ಲ ಮರಿತಾರ ಅಂತ. ಖಂಡಿತ ಜನರು ದೊಡ್ಡ ವೀಕ್ನೆಸ್ ಅಂತ ಹೇಳಿದೆ. ನನ್ನಲ್ಲಿ ಕೂಡ ಒಬ್ಬ ವೋಟರ್ ಆಗಿ ನಾನು ಹೇಳ್ತೇನೆ, ಒಂದು ಏನು ಇಂಥದ್ದಾದ ಒಂದು ಉದಾಹರಣೆ, ಕೆಟ್ಟ ಉದಾಹರಣೆ ಬಂದು ಹೋಗಿದೆ, ಅದನ್ನು ಮತ್ತೆ ನಾವು ಆಲೋಚಿಸುವುದೇ ಇಲ್ಲ. ನಾವೇನು ಮಾಡ್ತೇವೆ, ಶೀಘ್ರವಾಗಿ ಆಲೋಚನೆ ಮಾಡುವುದು ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಊರು, ನಮ್ಮ ರಾಜ್ಯ, ಇದನ್ನೇ ಇಟ್ಕೊಂಡು ನಾವು ಹೋಗ್ತಾ ಹೋಗ್ತೀವಿ. ಇದು ತಪ್ಪಾಗತ್ತೆ. ಯಾಕೆಂದ್ರೆ ಒಂದು ಸಮಗ್ರವಾಗಿ ಒಂದು ಸುಭದ್ರವಾದ ಸರ್ಕಾರ ಬೇಕು, ಸ್ಥಿರ ಸರ್ಕಾರ ಬೇಕು, ಒಳ್ಳೆ ಒಬ್ಬ ನಾಯಕ ಬೇಕು ಅನ್ನುವ ಕಲ್ಪನೆ ನಮಗೆ ಬೇಕು. ಅಟ್ಲೀಸ್ಟ್ ಮೋದಿ ಆಗ್ಬೇಕಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಒಬ್ಬ ಗುಡ್ ಪ್ರೈಮ್ ಮಿನಿಸ್ಟರ್ ದೇಶಕ್ಕೆ ಬೇಕು ಅಲ್ವಾ. ಅದನ್ನಾದ್ರೂ ತಲೆಯಲ್ಲಿ ಇಟ್ಕೊಳ್ಕೋಬೇಕು ಬೇಡವಾ? ಅಷ್ಟನ್ನು ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಒಂದು ಒಳ್ಳೆ ಸರ್ಕಾರ ಬರ್ಬೋದು. ಮೋದಿ ಆಗಲಿ ಯಾರೇ ಬರಲಿ, ಇರೆಸ್ಪೆಕ್ಟಿವ್ ಪಾರ್ಟಿ.
ಸಮಗ್ರ ರಾಷ್ಟ್ರದ ಕಲ್ಪನೆ ಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ, ಮತ್ತೆ ಇದು ಡಿಸ್ಇಂಟಿಗ್ರೇಟ್ ಆಗುತ್ತೆ, ದೇಶ ಒಡೆದು ಹೋಗುವಂತ ಸಾಧ್ಯತೆ ಇರುತ್ತೆ. ಪ್ರಾದೇಶಿಕ ಪಕ್ಷಗಳು ಪ್ರಾದೇಶಿಕವಾಗಿ ಇರಲಿ, ಆದರೆ ರಾಷ್ಟ್ರ ಮಟ್ಟಿಗೆ ಬಂದಾಗ ರಾಷ್ಟ್ರೀಯ ಧೋರಣೆಯ ಪಕ್ಷಗಳೇ ಬೇಕಾಗುತ್ತೆ. ಬಹುಶಃ ಒಂದು ಹಂತದಲ್ಲಿ ನೋಡ್ತಾ ಹೋದ್ರೆ ಅಭಿವೃದ್ಧಿಯ ರಾಜಕಾರಣಗಳಿಗಿಂತ ಜಾತಿ ರಾಜಕಾರಣವೇ ಇಲ್ಲಿ ಎತ್ತಿ ತೋರ್ತಾ ಇದೆ ಅಂತ. ರಾಷ್ಟ್ರ ರಾಜಕಾರಣದಲ್ಲಾಗಿರ್ಬೋದು ಅಥವಾ ರಾಜ್ಯ ರಾಜಕಾರಣದಲ್ಲಾಗಿರ್ಬೋದು, ಯಾವುದೇ ಒಂದು ಪ್ರದೇಶ ಆಗಿರ್ಬೋದು ಅಥವಾ ಯಾವುದೇ ಒಂದು ರಾಜ್ಯ ಆಗಿರ್ಬೋದು, ಜಾತಿ ರಾಜಕಾರಣವೇ ಮೇಲ್ಗೈ ಸಾಧಿಸ್ತಾ ಇದೆ. ಖಂಡಿತ. ಯಾಕೆ ನೀವು ಹೇಳಿದ್ರೆ ಅದು ಬಿಜೆಪಿಯಲ್ಲಿ ಉಂಟು ಇವತ್ತು. ಯಾಕೆ ಹೇಳಿದ್ರೆ ಒಂದು ಹಂತದಲ್ಲಿ ಮೋದಿಯವರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು, ಆದ್ರೆ ಮೋದಿಯವರಿಗೂ ಅರ್ಥ ಆಗಿದೆ, ಅಮಿತ್ ಶಾ ಅವರಿಗೂ ಅರ್ಥ ಆಗಿದೆ, ಅಭಿವೃದ್ಧಿಗೆ ಜನ ಹೆಚ್ಚು ಒತ್ತು ಕೊಡ್ತಾರೋ ಇಲ್ಲೋ, ಸ್ವಲ್ಪ ಸೆನ್ಸಿಟಿವ್ ಆದಂಥ ಧರ್ಮ ಇರ್ಬೋದು, ಜಾತಿ ಎನ್ಕ್ಯಾಶ್ ಇರ್ಬೋದು, ಇದನ್ನು ಎನ್ಕ್ಯಾಶ್ ಮಾಡಬೇಕಾಗತ್ತ ಕಡೆಗೂ ಬಿಜೆಪಿ ಒಲ್ತಾ ಇದೆ. ಬಿಜೆಪಿ ಕೂಡ ಇದರಿಂದ ಮುಕ್ತಿಯಾಗಿಲ್ಲ. ನಾನು ಹೇಳಿದ್ದು ಯಾಕೆ ಕೇಳಿದ್ರೆ, ಹಾಗೇನೆ ಬೇರೆ ಸ್ಥಳೀಯ ಪಕ್ಷಗಳು ಇವತ್ತು ನನಗೆ ದೊಡ್ಡ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ, ತಾವು ಸೆಕ್ಯುಲರ್ ಅಂತ ಕರ್ಕೊಳ್ತಾವಲ್ಲ, ನಾನು ಯಾರು ಪಕ್ಷ ಹೇಳಲ್ಲ, ಸೋ ಕಾಲ್ಡ್ ವಾಟ್ ವಿ ಆರ್ ಸೆಕ್ಯುಲರ್ ಅಂತ ಕರ್ಕೊಳ್ತಾರೆ, ಅವರು ಇವತ್ತು ಹುಟ್ಟಿ ಬೆಳೆದಿದ್ದೇ ಜಾತಿಗಳಿಂದ. ನೋಡಿ, ಇವರ ಸೆಕ್ಯುಲರ್ ಒಳಗೆ ಜಾತಿ ಬರೋಲ್ವಾ ಅಂತ, ಜಾತಿಯಿಂದಲೇ ಬರ್ತದೆ. ಉತ್ತರ ಪ್ರದೇಶ ಇಟ್ಕೊಳ್ಳಿ, ಕರ್ನಾಟಕದಲ್ಲಿ ಇಟ್ಕೊಳ್ಳಿ, ಜಾತಿಯಿಂದಲೇ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ಬರ್ತೇವೆ. ಮತ್ತೆ ಹೌ ವಿ ಕ್ಯಾನ್ ಬಿಕಮ್ ಎ ಸೆಕ್ಯುಲರ್ ಪಾರ್ಟಿ, ಸೆಕ್ಯುಲರ್ ಗವರ್ಮೆಂಟ್ ಹೇಗೆ ಸಾಧ್ಯ ಅಂತ ಜನ ಆಲೋಚನೆ ಮಾಡಬೇಕಾಗತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜನರ ಆಲೋಚನೆಯನ್ನ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಚುನಾವಣೆಯ ಸಂದರ್ಭದಲ್ಲಿ ಒಂದು ಜಾತಿ ರಾಜಕಾರಣ ಅಂತಕ್ಕಂಥದ್ದೇ ಮೇನ್ ಪಾಯಿಂಟ್ ಆಗಿ ಪರಿಣಮಿಸುತ್ತೆ ಅಂತ. ಒಂದು ರಾಜಕೀಯ ತಂತ್ರಗಾರಿಕೆಯಲ್ಲಿ ಅದೇ ಮೇನ್ ಪಾಯಿಂಟ್ ಅಂತ. ಖಂಡಿತ. ಯಾಕಂದ್ರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೂ ಜಾತಿ, ಮಿನಿಸ್ಟರ್ ಆಗಬೇಕಾದ್ರೂ ಪಾರ್ಟಿ, MLA ಸೀಟ್ ಕೊಡಬೇಕಾದ್ರೂ ಇದು ನಿಮ್ಮ ಜಾತಿ, ಎಲ್ಲದಕ್ಕೂ ಜಾತಿ ಜಾತಿ ಜಾತಿ, ಮುಖ್ಯಮಂತ್ರಿ ಆಗಬೇಕಾದ್ರೂ ಜಾತಿ. ನೋಡಿ, ಈ ರೀತಿಯ ಒಂದು ವ್ಯವಸ್ಥೆ ಬಂತಲ್ಲ. ದೇವರಾಜ ಅರಸು ಅಂತ ವ್ಯಕ್ತಿ ಬರ್ಲಿಲ್ವ, ಜಾತಿ ಅವರಿಗೆ ಜಾತಿ ಪ್ರಮುಖವಾದ ಜಾತಿ ಅವರಿಗೆ ಇರಲಿಲ್ಲ, ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿ ಬರ್ಲಿಲ್ವ ಕರ್ನಾಟಕದಲ್ಲಿ? ಯಾಕೆ ಕೇಳಿ, ಈ ರೀತಿ ಆಲೋಚನೆ ಮಾಡಬೇಕಾಗತ್ತೆ. ಅಥವಾ ಮೋದಿ ಅವರು ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಜಾತಿಯ ಲೆಕ್ಕದಲ್ಲಿ ಬಂದಿದ್ದಾರೆ? ಇಲ್ಲ. ಯಾಕೆ ಕೇಳಿದ್ರೆ, ಇದನ್ನು ಬಿಟ್ಟು, ನಾನು ಇರೆಸ್ಪೆಕ್ಟಿವ್ ಪಾರ್ಟಿ ಯಾವುದೇ ಇರ್ಬೋದು, ಜಾತಿಯನ್ನು ಬಿಟ್ಟು ನೀವೇನು ಮಾಡಬೇಕಾಗತ್ತೆ, ಒಳ್ಳೆಯ ಸರ್ಕಾರ ಗವರ್ನೆನ್ಸ್ ಕಡೆ ನಾವು ನೋಡಬೇಕಾಗತ್ತೆ. ಅದು ದೇಶದ ಅಭಿವೃದ್ಧಿ. ಹಾಗಾದ್ರೆ ಈ ಒಂದು 2019 ಚುನಾವಣೆಯಲ್ಲಿ ಏನಾಗ್ಬೋದು ಅಂತಕ್ಕಂಥ ವಿಚಾರವನ್ನು ಮತ್ತೆ ಕೇಳ್ತೇನೆ. ಅದಕ್ಕೂ ಮುನ್ನ ನಾಳೆ ದಿನ ಒಂದು ಬಜೆಟ್ ಅನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಅದೇ ರೀತಿಯಲ್ಲಿ ಫೆಬ್ರವರಿ 8ಕ್ಕೆ ಒಂದು ಸ್ಟೇಟ್ ಬಜೆಟ್ ಕೂಡ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು 8ಕ್ಕೆ ಮಾಡ್ತಾರೋ ಅಂತಕ್ಕಂಥದ್ದು ಕೂಡ ಒಂದು ದಿನಾಂಕ ಇನ್ನು ಸರಿಯಾಗಿದ್ದ ರೀತಿಯಲ್ಲಿ ನಿಗದಿ ಆಗಲಿಲ್ಲ. ಆದರೆ ಒಂದು ಹಂತದಲ್ಲಿ 8ಕ್ಕೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಲ್ಲಿ ನೋಡ್ತಾ ಹೋದ್ರೆ ನಾಳೆಯ ದಿನ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಯಾವೆಲ್ಲ ಒಂದು ಅಂಶಗಳಿರ್ಬೋದು, ರೈತರಿಗೆ ಮಹತ್ತರವಾದಂಥ ಒಂದು ಕೊಡುಗೆಗಳನ್ನು ಕೊಡ್ತಾರೆ ಒಪ್ಕೊಳ್ಳುವಂಥದ್ದೇ. ಇದು 2019 ಚುನಾವಣೆಗೆ ಯಾವ ರೀತಿಯಾದಂಥ ಒಂದು ಪ್ರಭಾವ? ಸರಿ, ನೀವು ಹೇಳಿದಾಗೆ ಒಂದು ಪ್ರಮುಖವಾದ ಒಂದು ಒತ್ತು ಕೊಡುವಂತಹದ್ದು ರೈತರ ಬಗ್ಗೆ ಇರಬಹುದು. ಎರಡನೇದಾಗಿ ಉದ್ಯೋಗ ಸೃಷ್ಟಿ ಬಗ್ಗೆ ಹೆಚ್ಚಿನ ಒತ್ತು ಕೊಡಬಹುದು. ಅಂದ್ರೆ ಇದುವರೆಗೆ ಮಾಡಿದ್ದು ದೊಡ್ಡ ವೀಕ್ನೆಸ್ ಇದೆ ಬಿಜೆಪಿ ಅಥವಾ ಮೋದಿ ಸರ್ಕಾರಕ್ಕೆ, ಎಲ್ಲೂ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಈ ರೀತಿಯ ಒಂದು ಕೂಗು ಬಿಜೆಪಿ ವಿರುದ್ಧ ಕೇಳ್ತಾ ಉಂಟು. ಅದನ್ನು ಹೇಗೆ ಪ್ಯಾಚಪ್ ಮಾಡ್ತಾರೆ ಅನ್ನುವಂಥದ್ದು. ಇನ್ನೊಂದು ನೋಡಬೇಕಾಗತ್ತೆ, ನೀವು ಹೇಳಿದಾಗೆ ಇನ್ಕಮ್ ಸೀಲಿಂಗ್. ಫಾರ್ ಎಕ್ಸಾಂಪಲ್, ನಮ್ಮಂಥ ಎಂಪ್ಲಾಯೀಸ್ಗಳಿದ್ದಾರೆ, ಇವತ್ತು ಏನಾಗ್ತಿದೆ ಕೇಳಿದ್ರೆ 2.5 lakhs, ಅದನ್ನು ಅಟ್ಲೀಸ್ಟ್ ಒಂದು 3 ಅಥವಾ 5ಕ್ಕೆ ತಗೊಂಡು ಹೋಗುವ ಸಾಧ್ಯತೆಗಳು ಇದೆ ಅನ್ನೋ ಒಂದು ಪ್ರೆಡಿಕ್ಟ್ ಆಗ್ತಾ ಇದೆ. ಯಾಕೆಂದರೆ ಅಟ್ಲೀಸ್ಟ್ ಕೆಲವರನ್ನಾದರೂ ಈ ಒಂದು ಲಾಭ ಅಥವಾ ಅವರಿಗೊಂದು ಆದಾಯದ ಮಿತಿಯಿಂದ ಎಕ್ಸ್ಕ್ಯೂಸ್ ಕೊಡುವಂಥ ಅಥವಾ ಅವ್ರನ್ನು ಅದರಿಂದ ತೆಗೆದುವಂಥ ಒಂದು ಯೋಜನೆ ತಗೊಳ್ಳುವ ಸಾಧ್ಯತೆಗಳು ಇದೆ. ಮತ್ತು ತುಂಬ ಅಟ್ರಾಕ್ಟ್ ಆದ ಸ್ಕೀಮ್ಗಳು ಕೊಡುವ ಸಾಧ್ಯತೆ ಇದೆ. ಅದು ಮಹಿಳಾ ಪರ ಇರ್ಬೋದು, ಯುವ ಸಂಪತ್ತು ಬಗ್ಗೆ ಇರ್ಬೋದು. ಸೊ ತುಂಬ ಅಟ್ರಾಕ್ಟ್ ಆದಂಥ, ಅದು ತಲುಪಿಸ್ಲಿಕ್ಕೆ ಆಗುತ್ತೋ ಬೇರೆ, ಯಾಕೆಂದರೆ ಇರುವುದು 3 ತಿಂಗಳು ಇವರಿಗೆ, ಆ ರೀತಿಯಲ್ಲಿ ಒಂದು ಕೊಡಬಹುದು. ಆ ರೀತಿ ಆಸೆ ಖಂಡಿತ ಕೊಡುವಂಥ ಸಾಧ್ಯತೆ ಇದೆ. ಅದು ಎಕ್ಸ್ಪೆಕ್ಟೇಷನ್ ಕೂಡ ಜನರ ಹತ್ರ ಇವತ್ತು ಇದೆ. ಮತ್ತು ನೀವು 8ಕ್ಕೆ ಹೇಳಿದ್ರಿ, 8ಕ್ಕೂ ಕೂಡ ಅದು ಇವತ್ತು ಕೂಡ ಒಂದು ರೀತಿಯ 2 ಸಮ್ಮಿಶ್ರ ಸರ್ಕಾರದ ನಡುವೆನೆ, 2 ಪಕ್ಷಗಳ ನಡುವೆನೆ ಸರಿಯಾದ ಹೊಂದಾಣಿಕೆ ಇವತ್ತು ಆಗದೇ ಇರುವ ಕಾರಣ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಚಿವ ಸಂಪುಟ ಸ್ಥಿರವಾಗದೇ ಇರುವಾಗ ನೀವು ಬಜೆಟ್ ಬಗ್ಗೆ ಹೇಗೆ ಆಲೋಚನೆ ಮಾಡ್ತೀರಿ? ಗಂಭೀರವಾಗಿ ಮಾಡ್ತೀರಿ. ಮತ್ತು ಹಣಕಾಸಿನ ದೊಡ್ಡ ಕೊರತೆ ಇರುತ್ತೆ, ಕರ್ನಾಟಕದ ಮಟ್ಟಿಗೆ ಹಣಕಾಸಿನ ದೊಡ್ಡ ಕೊರತೆ ಇದೆ. ರೈತ ಸಾಲವನ್ನು ಮಾಡ್ಕೊಂಡಿದ್ದಾರೆ, ಅದನ್ನು ಹೇಗೆ ಪ್ಯಾಚಪ್ ಮಾಡಬೇಕು, ಅಭಿವೃದ್ಧಿ ಕಾರ್ಯವನ್ನು ಹೇಗೆ ತಗೊಂಡು ಹೋಗಬೇಕು ಅನ್ನೋ ಸಾಕಷ್ಟು ಸಮಸ್ಯೆಗಳು, ಸವಾಲುಗಳು ಇವತ್ತು ಇದೆ. ಇದರೆಲ್ಲ ಮಧ್ಯ ಕರ್ನಾಟಕದ ಬಜೆಟ್ ಬರ್ತದೆ ಹೇಗೆಂತ ನೋಡಬೇಕಾಗಿದೆ. ಸಿದ್ದರಾಮಯ್ಯನವರ ಬಜೆಟ್ ಸರಿಯಾದ ರೀತಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಮಾಡಲಿಕ್ಕಾಗಲಿಲ್ಲ. ನಂತರ ಮತ್ತೊಂದು ಬಜೆಟ್ ಅನ್ನ ಮಾಡಿದ್ರು, ಅದರಲ್ಲೂ ಕೂಡ ಇನ್ನೂ ಕೂಡ ಹಂತದಲ್ಲಿದೆ. ಇನ್ನು ಈ ಒಂದು ಬಜೆಟ್ ಕೂಡ ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಲ್ಲಿ 2019 ಒಂದು ಚುನಾವಣೆಯ ಬಗ್ಗೆ ಮಾತಾಡ್ತಾ ಇದೆ. ಅಂದ್ರೆ ಬಿಜೆಪಿಯವರಿಗೆ ಈ ಒಂದು ತೃತೀಯ ರಂಗದಿಂದ ಭಯ ಹುಟ್ಟಿಸಿದೆಯಾ ಅಂತ? ಖಂಡಿತ ಭಯ ಹುಟ್ಟಿಸಿದೆ. ಯಾಕೆ ಹೇಳಿದ್ರೆ, ಮುಖ್ಯವಾಗಿ ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಅಲ್ಲಿ ಏನಾಯ್ತು ಕೇಳಿದ್ರೆ, ಮೊದಲಿಂದ ಕೂಡ ಒಂದು ಟ್ರಯಾಂಗಲ್ 4 ಆಂಗಲ್ ಫೈಟ್ ಇದ್ರೆ ಬಿಜೆಪಿ ಪ್ಲಸ್ ಇತ್ತು.
ಅದರಲ್ಲಿ ಏನಾಗುತ್ತೆ, ಜಾತಿ ಸಮೀಕರಣ ಹೋಗುತ್ತೆ. ಜಾತಿ ಸಮೀಕರಣ ಆದಾಗ ಇತ್ತೀಚೆಗೆ ನಿನ್ನೆ ಮತ್ತು ಮೊನ್ನೆ 2-3 ದಿನ ಹಿಂದಿನಿಂದ ಒಂದು ಸಮೀಕ್ಷೆ ಬಂದಾಗ ಕೂಡ ಎಲ್ಲೋ ಏನಾಗುತ್ತೆ, 80-81 ಸೀಟ್ನಲ್ಲಿ ಹಿಂದೆ 72-73 ಸೀಟ್ ಗಳಿಸ್ಕೊಂಡಿತ್ತು 2014ರಲ್ಲಿ. ಅದು 25-26ಗೆ ಬರುತ್ತೆ ಅನ್ನೋ ಸಮೀಕ್ಷೆ ಹೇಳ್ತಾ ಇತ್ತು. 2-3 ಸಮೀಕ್ಷೆಗಳು ಕೂಡ ಬಿಜೆಪಿಗೆ ಅದು 25ಗೆ ಬರುತ್ತೆ, 26ಕ್ಕೆ ಬರುತ್ತೆ. ಮತ್ತು ಅವರ ಒಂದು ಕಾಂಬಿನೇಷನ್ ಏನಿದೆ SP VSP ಅದು 50ರ ಮೇಲೆ ತಗೊಂಡು ಹೋಗುತ್ತೆ. ಈ ಹೆದರಿಕೆ ಇದೆ ಜಾತಿ ಸಮೀಕರಣ. ಅದಕ್ಕೋಸ್ಕರ ಅವರು ಮೋಸ್ಟ್ಲಿ ರಾಮ ಮಂದಿರದಂಥ ವಿಚಾರಗಳನ್ನು ಕೂಡ ಪ್ರಮುಖವಾಗಿ ತರುವಂಥ ಸಾಧ್ಯತೆಗಳು ಇದೆ. ಇದಾಗಲೇ ಅವರು ಕೊಂಡಾಗ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಕೊಟ್ಟದ್ದು ಅಥವಾ ಏನು ಇದು ಕೊಟ್ಟ ಹಾಗೆ ಆ ವಿಚಾರವನ್ನೇ ಪ್ರಧಾನ ವೇದಿಕೆ ತರುವ ಸಾಧ್ಯತೆ ಇದೆ. ಯಾಕೆ ಕೇಳಿದ್ರೆ ಇದನ್ನು ಹಾಕದೇ ಇದ್ರೆ ಇವರಿಗೆ ತೊಂದರೆ ಇದೆ. ಇದೆಲ್ಲೋ ಏನು ತೋರಿಸ ಕೇಳಿದ್ರೆ ಬಿಜೆಪಿಗೆ ಸುಲಭದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದೇ ಲೆಕ್ಕಾಚಾರ. ಖಂಡಿತವಾಗಿ ಅದಕ್ಕೆ ಪದೇ ಪದೇ ರಾಮ ಮಂದಿರದ ವಿಪಕ್ಷಗಳು ಹೇಳ್ತಾ ಇರುವಂತದ್ದು ಬಹುಶಃ ಅದಕ್ಕೆ ಇರಬೇಕು. ಯಾಕೆಂತಂದ್ರೆ ರಾಮ ಮಂದಿರ ಇನ್ನೂ ಆಗ್ಲಿಲ್ಲ, ಕಪ್ಪು ಹಣಗಳು ಇನ್ನೂ ಕಡೋ ಬರ್ಲಿಲ್ಲ ಅಂತಕ್ಕಂಥ ವಿಚಾರಗಳು ಅದನ್ನ ಮುನ್ನೆಲೆಗೆ ತಂದ್ರೆ ನಾವು ಏನಾದ್ರೂ ಗೆಲ್ಲಬಹುದೇನೋ ಅಂತ ಖಂಡಿತವಾಗಿ ಅದನ್ನ ಎನ್ಕರೇಜ್ ಮಾಡಿ ಲಾಸ್ಟ್ ರಿಸೋರ್ಟ್ ಆಗಿ ಅದನ್ನು ಯೂಸ್ ಮಾಡೋ ಸಾಧ್ಯತೆ ಇದೆ. ಕೊನೆ ಅಸ್ತರದ ಈಗ ಮಾಡ್ತಾ ಇಲ್ಲ, ಲಾಸ್ಟಿಗೆ. ಹಾಗಾದ್ರೆ ಒಟ್ಟಾರೆಯಲ್ಲಿ ಈಗ ಕೂಡ ಮೈತ್ರಿ ಪಕ್ಷಗಳು ಮಹಾಗಠಬಂಧನ್ ಅಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಕೈ ಬಿಡುವಂತ ಒಂದು ಚಾನ್ಸಸ್ಗಳು ಕೂಡ ನೀವು ಹೇಳ್ದಾಗಿದೆ. ಪ್ರಾದೇಶಿಕ ಪಕ್ಷವಾಗಿ ಮುಂದುವರಿಯುತ್ತೆ ಎಲ್ಲ ಒಂದು 20-23 ಪಕ್ಷಗಳು ಅಂತ. ಕಾಂಗ್ರೆಸ್ ಏನ್ ಮಾಡುತ್ತೆ ಹಾಗಾದ್ರೆ? ಕಾಂಗ್ರೆಸ್ನ ಒಂದು ಪರಿಸ್ಥಿತಿಗಳು, ಕಾಂಗ್ರೆಸ್ನ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ. ಯಾಕೆ ಕೇಳಿದ್ರೆ ಅಟ್ಲೀಸ್ಟ್ ಉತ್ತರ ಪ್ರದೇಶದಲ್ಲಿ ಅವ್ರ ನಿರೀಕ್ಷೆ ಇತ್ತು ನಮ್ಗೆ ಇಷ್ಟು ಸೀಟ್ ಸಿಗ್ಬಹುದಂತ. ಇಲ್ಲ ನಿಮ್ಗೆ 2 ಸೀಟ್ ಕೊಡುದು ಅಂತ ಹೇಳಿದ್ರು. ಇದು ದೊಡ್ಡ ಹೊಡೆತ ಕಾಂಗ್ರೆಸ್ಸಿಗೆ. ಅಥವಾ ಬೇರೆ ರಾಜ್ಯಗಳಲ್ಲಿ ಕೂಡ ಇವನ್ ಇವನ್ ಆಂಧ್ರದಲ್ಲಿ ಕೂಡ ಅಲ್ಲಿ ಇವರು ಚಂದ್ರಬಾಬು ನಾಯ್ಡು ಕೂಡ ಕಾಂಗ್ರೆಸ್ಸಿನ ಜೊತೆ ಹೋಗ್ಲಿಕ್ಕೆ ತಯಾರಿಲ್ಲ ನೋಡಿ. ಅಥವಾ ಬೇರೆ ನೀವು ಇಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಗ್ಯಾರಂಟಿ ಖಂಡಿತವಾಗಿ ಇವರೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅರ್ಥ ಏನು, ಎಲ್ಲ ಕಡೆ ಕಾಂಗ್ರೆಸ್ ಅನ್ನು ಸೈಡ್ ಹೊಡಿತಿದ್ದಾರೆ. ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ನಮಗೆ 10-12 ಸೀಟ್ ಬೇಕಂತ JDS ಹೇಳ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ಸು ಈ ಒಂದು ಮಹಾಮೈತ್ರಿಕೂಟದಲ್ಲಿ ಸೈಡ್ ಹೊಡಿತಾ ಇದೆ. ಎಲ್ಲೊಂದು ರೀತಿಯಲ್ಲಿ ತೃತೀಯ ಶಕ್ತಿಯಾಗಿ ಕಾಂಗ್ರೆಸ್ ಬರ್ತದೆ. ದ್ವಿತೀಯ ಶಕ್ತಿಯಾಗಿ ತೃತೀಯ ರಂಗಗಳು ಬಂದರೆ ತೃತೀಯ ಶಕ್ತಿಯಾಗಿ ಕಾಂಗ್ರೆಸ್ ಹೋಗೋ ಸಾಧ್ಯತೆಗಳಿದೆ. ಅಂದರೆ ಆ ಒಂದು ಹೆದರಿಕೆ ಇದೆ. ಮತ್ತು ಒಂದು ಹೇಳ್ತೇನೆ, ಕಾಂಗ್ರೆಸ್ಸಿಗೆ ಒಂದೇ ಒಂದು ಆಸೆ, ಮತ್ತೇನು ಆಸೆ ಇಲ್ಲ, ಬಿಜೆಪಿಯನ್ನು ಸೋಲಿಸುವ ಅಷ್ಟೇ. ಅದು ರಾಹುಲ್ ಗಾಂಧಿ ಇರ್ಬೋದು, ಯಾರೇ ಬಿಜೆಪಿ ಸೋತ್ರೆ ತಮಗೆ ನಿದ್ರೆ ಬರುತ್ತೆ ಅನ್ನುವ ರೀತಿಯಲ್ಲಿ ಇದು ತಪ್ಪಾಗತ್ತೆ. ಒಂದು ಪಕ್ಷವನ್ನು ಬೆಳೆಸುವ ಒಂದು ದೃಷ್ಟಿಕೋನ ಹಾಗಿರಬಾರ್ದು. ಸೋಲ್ಲಿ ಗೆಲ್ಲಿ ಏಕಾಂಗಿಯಾಗಿ ಫೈಟ್ ಮಾಡಬೇಕು. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ, 150-200 ವರ್ಷಗಳ ಇತಿಹಾಸ ಅಂತ ಹೇಳ್ತಾರಲ್ಲ, ಆ ಒಂದು ಪಕ್ಷ ಇವತ್ತು ಬಿಜೆಪಿಗೆ ಸರಿ ಸಮಾನವಾಗಿ ಫೈಟ್ ಮಾಡಬೇಕಿತ್ತು. ಯಾವರ ಜೊತೆ ಅಲಯನ್ಸ್ ಹೋಗಬಾರ್ದಿತ್ತು ನನ್ನ ಪ್ರಕಾರದಲ್ಲಿ. ಒಳ್ಳೆಯ ನಾಯಕರನ್ನು ಮುಂದಿಟ್ಕೊಂಡು ಮಾಡಿದರೆ ಮುಂದೆ ಕಾಂಗ್ರೆಸ್ಗೆ ಕೂಡ ಇಲ್ಲಿ ಹೋಪ್ಸ್ ಇತ್ತು. ಆದರೆ ಹೋಪ್ಸ್ ಅನ್ನು ಅವರೇ ಹಾಳು ಮಾಡ್ಕೊಳ್ತಾ ಇರುವುದು ದೊಡ್ಡ ದುರಂತ ಅಂತ ಅನಿಸುತ್ತೆ. ಅದಕ್ಕೋಸ್ಕರವೇ ಬಹುಶಃ ಪ್ರಿಯಾಂಕಾ ಗಾಂಧಿ ಅವರನ್ನ ಕರ್ಕೊಂಡು ತಂದಿದ್ದಾರೆ ಅಂತ. ಬಹುಶಃ ಇಂದಿರಾ ಗಾಂಧಿ ಅವರ ಒಂದು ಮುಖವನ್ನು ತೋರಿಸಲಿಕ್ಕೆ ತಂದಿದ್ದಾರೆ. ಮುಖ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಕೊನೆಯದಾಗಿ ಈ ಒಂದು ಜನರು ಯಾವ ರೀತಿಯಾದಂತ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಒಂದು ಮತದಾರನ ಒಂದು ನಿರ್ಧಾರಗಳು ಏನಾಗಬೇಕು ಅಂತಕ್ಕಂಥ ವಿಚಾರವಾಗಿ ಕೊನೆಯದಾಗಿ 1-2 ಮಾತು. ಖಂಡಿತವಾಗಿ ಮತದಾರ ಯಾವುದೇ ಇರೆಸ್ಪೆಕ್ಟಿವ್ ಪಾರ್ಟಿ, ಇರೆಸ್ಪೆಕ್ಟಿವ್ ಜಾತಿ, ಧರ್ಮ, ಅಭಿವೃದ್ಧಿ ಎಲ್ಲಿ ನಡೆದಿದೆ ಮತ್ತು ನಮಗೆ ಸುಸ್ಥಿರವಾದಂಥ ಸುಭದ್ರವಾದ ಸರ್ಕಾರ ಬೇಕು, ಅದನ್ನು ಫಸ್ಟ್ ಆಲೋಚನೆ ಮಾಡಬೇಕಾಗತ್ತೆ. ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡುವಾಗ ರಾಷ್ಟ್ರೀಯ ಧೋರಣೆಯ ಒಂದು ನೀತಿಯನ್ನೇ ಅನುಸರಿಸುವ ಪಕ್ಷಗಳನ್ನೇ ಇವರು ಆಯ್ಕೆ ಮಾಡಬೇಕು. ಬಿಟ್ಟರೆ ಪೂರ್ತಿಯಾಗಿ ಒಂದು ಪ್ರಾದೇಶಿಕವಾಗಿ ಅಂಟಿಕೊಂಡಿರೋ ಪಕ್ಷಗಳನ್ನು ನಾವು ಗೆಲ್ಲಿಸ್ತಾ ಹೋದರೆ ಇದು ರಾಷ್ಟ್ರೀಯ ಐಕ್ಯತೆಗೆ ದೊಡ್ಡ ಹೊಡೆತ ಬೀಳುತ್ತೆ, ರಾಷ್ಟ್ರ ಅಭಿವೃದ್ಧಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಆ ದೃಷ್ಟಿಯಿಂದ 2019ರ ಚುನಾವಣೆ ಎನ್ನುವಂಥದ್ದು ಒಂದು ಸಂಕ್ರಮಣ ಕಾಲವನ್ನು ಸೃಷ್ಟಿ ಮಾಡುತ್ತೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ಪ್ರಬುದ್ಧ ಮತದಾರ ಆಲೋಚಿಸಿ ಮತವನ್ನು ಹಾಕಬೇಕು ಅನ್ನೋದು ನನ್ನ ಸ್ಪಷ್ಟವಾದ ಒಂದು ಸಂದೇಶ. ಇಷ್ಟೊತ್ತಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ರಾಜಕೀಯ ವಿಶ್ಲೇಷಣೆಗಳನ್ನ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರೇ, ನೀವೇ ನೋಡಿದಾಗ ಇದು ಇಷ್ಟೊತ್ತಿನ ಒಂದು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದ ಒಂದು ವಿಶ್ಲೇಷಣೆಗಳು. ಇಲ್ಲಿ ನೋಡ್ತಾ ಹೋದರೆ ಯಾರು ಅಭಿವೃದ್ಧಿಗಳನ್ನು ಮಾಡಿರ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಜಾತಿ ರಾಜಕಾರಣಕ್ಕೆ ಬೆಲೆಯನ್ನು ಕೊಡಬೇಡಿ, ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಕೊಡುವಂಥ ಭರವಸೆಗಳಿಗೆ ಬೆಲೆ ಕೊಡಬೇಡಿ. ಈಗ 4.5 ವರ್ಷದಲ್ಲಿ ಅಥವಾ ಇನ್ನೇನು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ಪಕ್ಷಗಳಾಗಿರ್ಬೋದು, ಅವರು ಮಾಡಿದಂಥ ಒಂದು ಅಧಿಕಾರ, ಅವ್ರು ನಡೆಸಿರ್ತಕ್ಕಂಥ ಒಂದು ಯೋಜನೆಗಳು, ಅವರು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಒಂದು ಯೋಜನೆಗಳ ಕುರಿತಾಗಿ ಯೋಚನೆಯನ್ನು ಮಾಡಿ ಮುಂದಿನ ಒಂದು ದಿನಗಳಲ್ಲಿ ತಮ್ಮ ಒಂದು ಭಾರತದ ಹಾದಿ ಯಾವ ರೀತಿ ಸುಗಮ ಆಗಿರ್ಬೋದು ಅಂತಕ್ಕಂಥ ವಿಚಾರವಾಗಿ ಯೋಚನೆಯನ್ನು ಮಾಡಿ ನಂತರ ಒಂದು ಮತದಾನವನ್ನು ಮಾಡಿ ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಹೇಳಿದರು. ಇನ್ನು ರಾಜಕೀಯ ಡೊಂಬರಾಟಗಳು, ಕಿತ್ತಾಟಗಳು ಅದು ಪ್ರತಿದಿನ ಇರುವಂಥದ್ದೇ. ಅದು ರಾಜಕೀಯ ಅಂತಂದರೆ ಹಾಗೆ, ರಾಜಕೀಯ ತಂತ್ರಗಾರಿಕೆ ಅಂತಂದರೆ ಹಾಗೆ, ಆರೋಪ ಪ್ರತ್ಯಾರೋಪಗಳು, ಕಿತ್ತಾಟಗಳು ಎಲ್ಲ ಕೂಡ ಆಗ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿ ಆಗುತ್ತೆ ಲೋಕಸಮರದಲ್ಲಿ ಅಂತಕ್ಕಂಥ ವಿಚಾರವನ್ನು ಕೂಡ ಕಾದು ನೋಡೋಣ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.